ಜನಾಬ್ ಇಕ್ಬಾಲ್ ಅಹಮದ್ ಯುಟಿ, ಪ್ರಾಂಶುಪಾಲರು, ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್, ದೇರ್ಲಕಟ್ಟೆ, ಇವರನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜನಾಬ್ ಮುನವ್ವರ್ ಪಾಷಾ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್, ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ, ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸುತ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ, ಇವರನ್ನು ನಾನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್, ಖಲಕಲ್ ಇನ್ಸಾನ ಮಿನ್ ಅಲಕ್, ಇಕ್ರಾ ವರಬ್ಬುಕಲ್ ಅಕ್ರಮ್, الذي علم بالقلم علم الإنسان ما لم يعلم. ಸಮಗ್ರವಾಗಿ ದಯ ತೋರುವವನು, ವಿಶೇಷವಾಗಿ ದಯ ತೋರುವವನು ಆದ ಅಲ್ಲಾಹನ ನಾಮದಲ್ಲಿ, ಎಲ್ಲವನ್ನು ಸೃಷ್ಟಿಸಿದವನಾದ ನಿಮ್ಮ ಪ್ರಭುವಿನ ನಾಮದಲ್ಲಿ ಓದಿರಿ. ಅವನು ಮಾನವನನ್ನು ರಕ್ತಪಿಂಡದಿಂದ ಸೃಷ್ಟಿಸಿದನು. ಓದಿರಿ. ಲೇಖನಿಯಿಂದ ಕಲಿಸಿದ ನಿಮ್ಮ ಪ್ರಭು ಅತ್ಯಂತ ಉದಾರಿಯಾಗಿರುವವನು. ಅವನು ಮಾನವನಿಗೆ ತಿಳಿದಿರದಂತಹದನ್ನು ಕಲಿಸಿರುವನು. ನಿಜವಾಗಿ ಧರ್ಮ ಎಂಬುದು ಶಿಕ್ಷಣದ ಒಂದು ಭಾಗವಾಗಿದೆ. ಆದರೆ ಇಂದು ಧರ್ಮವು ಶಿಕ್ಷಣದಿಂದ ಬೇರ್ಪಟ್ಟಿದೆ. ಧರ್ಮವು ಶಿಕ್ಷಣದಿಂದ ಬೇರ್ಪಟ್ಟ ಕಾರಣ ಅದರ ಪರಿಣಾಮ ಏನಾಗ್ತಾ ಇದೆ ಎಂಬುದನ್ನು ನಾವು ಬಹಳ ಚೆನ್ನಾಗಿ ಅರಿತಿದ್ದೇವೆ. ಧರ್ಮ ಮತ್ತು ಶಿಕ್ಷಣ ವಿಭಜನೆಗೊಂಡ ಕಾರಣ ಅದರ ದುಷ್ಪರಿಣಾಮವನ್ನು ನಾವು ಜೀವಿಸುತ್ತಿರುವಂತಹ ಈ ಸಮಾಜ ಎದುರಿಸ್ತಾ ಇದೆ. ನಾವು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಪುರೋಗತಿಯನ್ನು ಸಾಧಿಸ್ತಾ ಇದ್ದೇವೆ. ವಿಜ್ಞಾನ, ತಂತ್ರಜ್ಞಾನ ಒಂದು ಕಡೆ ಅಭಿವೃದ್ಧಿ ಹೊಂದುತ್ತಾ ಇದ್ದರೂ ಮತ್ತೊಂದು ಕಡೆ ನೈತಿಕತೆ, ಧಾರ್ಮಿಕತೆ ಎಂಬುದು ಪಾತಾಳದ ಕಡೆಗೆ ಸಾಗ್ತಾ ಇದೆ. ನೈತಿಕ ಹಾಗೂ ಧಾರ್ಮಿಕ ಅಧಪತನವನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಾಗಿದೆ. ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯನ್ನು ತಾವು ಗಮನಿಸಿದರೆ ತಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಂದು ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ನೀಡಬೇಕಾದಂತಹ ಅಗತ್ಯ ಇಲ್ಲ. ಇಂದು ಎಲ್ಲರಿಗೂ ಕೂಡ ಶಿಕ್ಷಣದ ಮಹತ್ವ ಗೊತ್ತಾಗಿದೆ, ಜ್ಞಾನದ ಮಹತ್ವ. ಆಧುನಿಕ ಬಂಡವಾಳ ಏನು ಎಂದು ಕೇಳಿದರೆ ಪ್ರತಿಯೊಬ್ಬರ ಉತ್ತರವೂ ಕೂಡ ಆಗಿದೆ, ನಾಲೆಜ್ ಆಗಿದೆ, ಜ್ಞಾನ ಆಗಿದೆ, ಇಲ್ಮ್ ಆಗಿದೆ ಎಂಬುದು. ಆದರೆ ಇಂದು ಜನರು ಗಳಿಸುತ್ತಿರುವಂತಹ, ನಮ್ಮ ಮಕ್ಕಳು ಗಳಿಸುತ್ತಿರುವಂತಹ ಆ ಶಿಕ್ಷಣದ ಪುನರ್ ವ್ಯಾಖ್ಯಾನವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಯಾಕೆಂತ ಹೇಳಿದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇಂದು ದಾರಿ ತಪ್ಪಿ ಸಾಗ್ತಾ ಇದೆ. ಆದ ಕಾರಣ ನಾವು ನೋಡುತ್ತೇವೆ, ನಮ್ಮ ಸಮಾಜದಲ್ಲಿ ಸಂಭವಿಸುವಂತಹ ಹೆಚ್ಚಿನ ಸಮಾಜಘಾತುಕ ಕೃತ್ಯಗಳು ಅದೆಲ್ಲವೂ ಕೂಡ ವಿದ್ಯಾವಂತರಿಂದಲೇ ನಡೆಯುತ್ತಾ ಇದೆ. ವಿದ್ಯಾವಂತರಿಂದ ನಡೆಯುತ್ತಾ ಇದೆ. ಯಾಕೆಂತ ಹೇಳಿದರೆ ಅವರು ಗಳಿಸಿದಂತಹ ಶಿಕ್ಷಣ ಅದು ಪರಿಪೂರ್ಣ ಶಿಕ್ಷಣವಲ್ಲ. ಅದು ಪರಿಪೂರ್ಣ ಶಿಕ್ಷಣವಲ್ಲ. ಆ ಶಿಕ್ಷಣದಲ್ಲಿ ಮಾನವೀಯತೆ ಎಂಬುದಿಲ್ಲ, ನೈತಿಕತೆ ಎಂಬುದು ಇಲ್ಲ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ್ರು, ಮಾನವೀಯತೆಯಿಂದ, ಧಾರ್ಮಿಕತೆಯಿಂದ, ನೈತಿಕತೆಯಿಂದ ಮುಕ್ತವಾದಂತಹ ಒಂದು ಶಿಕ್ಷಣ ಅದು ಪರಿಪೂರ್ಣ ಶಿಕ್ಷಣವಾಗಲು ಸಾಧ್ಯ ಇಲ್ಲ ಎಂದು. ಇದನ್ನು 6ನೇ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಬೋಧಿಸಿದ್ದಾರೆ. ಅವರು ನಮಗೆ ಒಂದು ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾರೆ. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಇಲ್ಮನ್ ನಾಫಿಯಾ. ಓ ಅಲ್ಲಾಹನೇ, ನೀನು ನಮಗೆ ಫಲಪ್ರದವಾದಂತಹ ಒಂದು ಜ್ಞಾನವನ್ನು ನೀಡು ಅಂತ ಹೇಳಿ. ನಾವು ಗಳಿಸುವಂತಹ ಶಿಕ್ಷಣ, ನಾವು ಪಡೆಯುವಂತಹ ಜ್ಞಾನ ಅದು ನಮ್ಮ ಜೀವನಕ್ಕೆ ಪ್ರಯೋಜನಕಾರಿಯಾಗಿರಬೇಕು. ನಮಗೆ ಏನಾದರೂ ಅದು ಉಪಕಾರಪ್ರದವಾಗಿರಬೇಕು. ನಮ್ಮ ವೈಯಕ್ತಿಕ ಜೀವನಕ್ಕೆ, ನಮ್ಮ ಕೌಟುಂಬಿಕ ಜೀವನಕ್ಕೆ, ನಮ್ಮ ಸಮಾಜಕ್ಕೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು. ಆದರೆ ಆ ಪ್ರಯೋಜನವನ್ನು ನಾವು ಇಂದು ಕಾಣ್ತಾ ಇಲ್ಲ. ಆದ ಕಾರಣ ಇದನ್ನು ಅರಿತಂತಹ ಜಮಾತೆ ಇಸ್ಲಾಮಿ ಹಿಂದ್ ಎನ್ನುವಂತಹ ಅಖಿಲ ಭಾರತ ಮಟ್ಟದ ಸಂಘಟನೆ
ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಎನ್ನುವಂತಹ ಶೈಕ್ಷಣಿಕ ಮಂಡಳಿಯನ್ನು ಹುಟ್ಟುಹಾಕಿತು. 2002ರಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು, ಒಂದು ಸತ್ಕ್ರಾಂತಿಯನ್ನು ಉಂಟು ಮಾಡಬೇಕು ಎಂಬ ಉದ್ದೇಶದೊಂದಿಗೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅನ್ನು 2002ರಲ್ಲಿ ಹುಟ್ಟುಹಾಕಲಾಯಿತು. ನವ ಪೀಳಿಗೆ, ನವ ಸಂತಾನ ಇದು ನೈತಿಕತೆಯೊಂದಿಗೆ ಮುಂದುವರಿಯಬೇಕು. ನೈತಿಕತೆಯೊಂದಿಗೆ, ಮಾನವೀಯತೆಯೊಂದಿಗೆ ಬೆಳೆದರೆ ಮಾತ್ರ ಒಂದು ಸ್ವಸ್ಥ ಸುಖಿ ಸಮಾಜವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಎಂದು ಅರಿತಂತಹ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಶೈಕ್ಷಣಿಕ ರಂಗದಲ್ಲಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಬಳಿ ಅನೇಕ ಕಾರ್ಯ ಚಟುವಟಿಕೆಗಳಿದೆ. ಶೈಕ್ಷಣಿಕ ರಂಗವನ್ನು ಸುಧಾರಿಸುವಂತಹದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನೈತಿಕತೆಯನ್ನು, ಮಾನವೀಯತೆಯನ್ನು, ಧಾರ್ಮಿಕತೆಯನ್ನು ಉಂಟು ಮಾಡುವಂತಹ ಕೆಲಸ ಅದು ಮಾಡ್ತಾ ಇದೆ. ಅದೇ ರೀತಿ ಪಠ್ಯ ಪುಸ್ತಕಗಳಲ್ಲಿರುವಂತಹ ಆಕ್ಷೇಪಾರ್ಹವಾದಂತಹ ಅಂಶಗಳು, ತಪ್ಪು ಮಾಹಿತಿಯನ್ನು ಅಳಿಸಿ ಹಾಕುವಂತಹ ಕೆಲಸವನ್ನು, ಅದಕ್ಕೂ ಕೂಡ ಅದು ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಅರ್ಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತಹದ್ದು, ಸ್ಕಾಲರ್ಶಿಪ್ ನೀಡುವಂತಹ ಕೆಲಸವನ್ನು ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಹಮ್ಮಿಕೊಂಡಿದೆ. ಶಿಕ್ಷಕರಿಗೆ ತರಬೇತಿ ನೀಡುವಂತಹ ಕೆಲಸವನ್ನು ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಮಾಡ್ತಾ ಇದೆ. ಈ ರೀತಿ ಒಂದು ಸಮಾಜದಲ್ಲಿ ಒಂದು ಉತ್ತಮ ಬದಲಾವಣೆ ಉಂಟಾಗಬೇಕು ಎಂಬ ನಿಟ್ಟಿನಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಅದರ ಒಂದು ಕಾರ್ಯವಾಗಿದೆ, ಅದರ ಒಂದು ಚಟುವಟಿಕೆಯಾಗಿದೆ ಧಾರ್ಮಿಕ ಕೋರ್ಸ್. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಡೆಸುವಂತಹ, ಪ್ರತಿ ವರ್ಷ ನಡೆಸುವಂತಹ ಬಹಳ ಸರಳವಾದಂತಹ ಒಂದು ಇಸ್ಲಾಮಿ ಕೋರ್ಸ್ ಆಗಿದೆ. ಇಸ್ಲಾಮಿನ ಮೂಲಭೂತ ವಿಷಯಗಳನ್ನು, ಇಸ್ಲಾಮಿನ ಏಕದೇವತ್ವ, ಪ್ರವಾದಿತ್ವ, ಅದೇ ರೀತಿ ಆಖಿರತ್, ಪರಲೋಕ, ಸೊ ಇದರ ಪರಿಚಯ ಪಡಿಸುವಂತಹದ್ದು. ಅದೇ ರೀತಿ ಪವಿತ್ರ ಕುರಾನ್ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಚಯ, ಅದು ನಮ್ಮ ಮುಂದಿಡುವಂತಹ ಸಂದೇಶ. ಅದೇ ರೀತಿ ಜೀವನದ ಶಿಷ್ಟಾಚಾರಗಳು, ಪ್ರವಾದಿಗಳ ಜೀವನ, ಮಹಾನ್ ವ್ಯಕ್ತಿಗಳ ಜೀವನ, ಈ ರೀತಿ ಮತ್ತು ಇಸ್ಲಾಮಿ ಇತಿಹಾಸ ಮುಂತಾದ ವಿಷಯಗಳನ್ನಿಟ್ಟು ಅದು ಪ್ರತಿ ವರ್ಷ ಪರೀಕ್ಷೆ ನಡೆಸ್ತಾ ಇದೆ. ಈ ರಾಜ್ಯದಲ್ಲಿ ಸುಮಾರು 400ರಷ್ಟು ಪರೀಕ್ಷಾ ಕೇಂದ್ರಗಳಿವೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಅದರ ಸಂಚಾಲಕರಿರ್ತಾರೆ. ನಮ್ಮ ಉಳ್ಳಾಲದಲ್ಲಿ ಸುಮಾರು 13 ವರ್ಷಗಳಿಂದ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಜನಾಬ್ ಅಬ್ದುಲ್ ರಹೀಂ ಉಸ್ತಾದ್ರವರ ಸಂಚಾಲಕತ್ವದಲ್ಲಿ ಬಹಳ ಯಶಸ್ವಿಯಾಗಿ ಅದು ನಡೆಯುತ್ತಾ ಬರ್ತಾ ಇದೆ, ಅಲ್ಹಮ್ದುಲಿಲ್ಲಾ. ಈ ವರ್ಷ ನಮ್ಮ ಈ ಬೋರ್ಡ್ನ ವತಿಯಿಂದ 75 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ 72 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ರೀತಿ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಉಳ್ಳಾಲ ಸೆಂಟರ್ ಇಲ್ಲಿ ರಿಸಲ್ಟ್ ಅನ್ನು ಪಡೆಯುತ್ತಾ ಇದೆ. ಅದೇ ರೀತಿ ಕಳೆದ ವರ್ಷ ರಾಜ್ಯ ಮಟ್ಟದಲ್ಲೇ ರ್ಯಾಂಕ್ಗಳು ಕೂಡ ಈ ಸೆಂಟರ್ಗೆ ಸಿಕ್ಕಿದೆ ಎಂಬುದು ಬಹಳ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ. ಪ್ರೀತಿಯ ಬಂಧುಗಳೇ, ನಾವು ಕೇವಲ ಲೌಕಿಕ ವಿದ್ಯಾಭ್ಯಾಸವನ್ನು ಪಡೆದರೆ ಸಾಲದು, ಬದಲಾಗಿ ಧಾರ್ಮಿಕ ಶಿಕ್ಷಣ ಬಹಳ ಪ್ರಾಮುಖ್ಯವಾಗಿದೆ. ನಾವು ಇಹಪರ ವಿಜಯವನ್ನು ಬಯಸುವವರು. ಕೇವಲ ಇಹಲೋಕದ ವಿಜಯ ಮಾತ್ರ ನಮ್ಮ ಅಂತಿಮ ಗುರಿಯಲ್ಲ, ಬದಲಾಗಿ ಪರಲೋಕದಲ್ಲೂ ಕೂಡ ನಾವು ವಿಜಯವನ್ನು ಹೊಂದಬೇಕು ಎಂದು ಪ್ರತಿಯೊಬ್ಬರೂ ಕೂಡ ಆಶಿಸುವವರಾಗಿದ್ದೇವೆ. ಆದರೆ ಪರಲೋಕದಲ್ಲಿ ನಮಗೆ ವಿಜಯ ದೊರೆಯಬೇಕಾದರೆ ಆ ವಿಜಯಕ್ಕಿರುವಂತಹ ಮಾನದಂಡಗಳೇನು ಎಂಬುದನ್ನು ನಾವು ತಿಳಿದಿರಬೇಕಾಗಿದೆ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಯಂತ್ರ, ಅದರ ಉಪಯೋಗ ನಿಮಗೆ ತಿಳಿಯಬೇಕಾದರೆ ಅದರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಆ ಯಂತ್ರದ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಆ ಯಂತ್ರವನ್ನು ನೀವು ಯಾವ ರೀತಿ ಉಪಯೋಗಿಸಬೇಕು ಎಂಬುದರ ಜ್ಞಾನ ಇರಬೇಕು. ಆ ಯಂತ್ರದಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದರ ಅರಿವು ಕೂಡ ನಿಮಗೆ ಇರಬೇಕು. ಆಗ ಮಾತ್ರ ಆ ಯಂತ್ರವನ್ನು, ಆ ವಸ್ತುವನ್ನು ನಿಮಗೆ ಬಹಳ ಯಶಸ್ವಿಯಾಗಿ ಅದನ್ನು ಬಳಸಲಿಕ್ಕೆ ಸಾಧ್ಯ. ಅದೇ ರೀತಿ ನಾವು ನಮ್ಮ ಜೀವನದ ಉದ್ದೇಶ ಏನು ಎಂದು ನಮಗೆ ನಾವು ತಿಳಿಯಬೇಕಾದ್ರೆ ನಾವು ಅದನ್ನು ಅರಿಯಬೇಕು. ಅದರ ಜ್ಞಾನ ಇರಬೇಕು. ಅದರ ಜ್ಞಾನ ಎಲ್ಲಿ ನಮಗೆ ಸಿಗ್ತದೆ? ಅಲ್ಲಿ ಧಾರ್ಮಿಕ ಗ್ರಂಥಗಳು ನಮಗೆ ಆ ಜ್ಞಾನವನ್ನು ನೀಡ್ತದೆ. ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಈ ನನ್ನ ಸೃಷ್ಟಿಯಾದಂತಹ ಮನುಷ್ಯ ಈ ಭೂಮಿಯಲ್ಲಿ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಬದುಕಬೇಕು ಎಂಬುದನ್ನು ತೋರ್ಪಡಿಸುವಂತಹ, ತಿಳಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದರೆ ನಾವು ಅದರ ಹತ್ತಿರ ಸಾಗ್ತಾ ಇಲ್ಲ.
ಓರ್ವ ತಾಯಿ ತನ್ನ ಮಗುವಿಗೆ ಹಾಲುಣಿಸಬೇಕಾದರೆ ಆ ಮಗು ಅಳಬೇಕು. ಮಗು ಅತ್ತರೆ ಮಾತ್ರ ತಾಯಿ ಹಾಲುಣಿಸ್ತಾಳೆ. ನೀರಡಿಕೆ ಯಾದವನು ಅವನು ನೀರಿಗಾಗಿ ಎಲ್ಲಿ ಬೇಕಾದರೂ ಕೂಡ ಹುಡುಕ್ಲಿಕ್ಕೆ ಆತ ತಯಾರಿರ್ತಾನೆ. ಇನ್ನು ನೀರಡಿಕೆಯಾಗದವನಿಗೆ, ಬಾಯಾರಿಕೆಯಾಗದವನಿಗೆ ಆತನ ಬಳಿ ಏನು ನೀರು ತುಂಬಿದ ಒಂದು ಬಾವಿ ಇದ್ದರೂ ಕೂಡ ಅದರಿಂದ ಯಾವುದೇ ಪ್ರಯೋಜನ ಆತ ಪಡೆಯಲಾರ. ಅಂತಹದೇ ಅವಸ್ಥೆ ನಮ್ಮದಾಗಿದೆ. ನಮ್ಮ ಮುಂದೆ ದೇವ ಗ್ರಂಥಗಳಿದೆ, ನಮ್ಮ ಮುಂದೆ ಧರ್ಮವನ್ನು ತಿಳಿಯುವಂತಹ ಎಲ್ಲ ಪರಿಕರಣಗಳು ನಮ್ಮ ಮುಂದೆ ಇದೆ. ಆದರೆ ನಾವು ಅದರಿಂದ ಪ್ರಯೋಜನ ಪಡಿತಾ ಇಲ್ಲ. ನಾವು ಏನಾದರೂ ಒಂದು ವ್ಯಾಪಾರ ಮಾಡುವುದಿದ್ದರೆ, ಏನಾದರೂ ಒಂದು ಬಿಸ್ನೆಸ್ ಮಾಡುವುದಿದ್ದರೆ, ಏನಾದರೂ ಒಂದು ಉದ್ಯೋಗ ಮಾಡುವುದಿದ್ದರೆ, ಏನಾದರೂ ಒಂದು ಕೆಲಸ ಮಾಡುವುದಿದ್ದರೆ ಅದರ ಎಲ್ಲ ಜ್ಞಾನವನ್ನು ನಾವು ಕರಗತ ಮಾಡಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ ನಾವು ನಮ್ಮ ಬಿಸ್ನೆಸ್ ಅನ್ನು, ನಮ್ಮ ವ್ಯಾಪಾರವನ್ನು ನಾವು ಅಭಿವೃದ್ಧಿಪಡಿಸಬೇಕು. ಒಂದು ವೇಳೆ ಅದರಿಂದ ನಷ್ಟವಾದರೆ ಅದು ದೊಡ್ಡ ನಷ್ಟ ಅಂತ ಹೇಳಿ ನಾವು ಭಾವಿಸ್ತೇವೆ. ನಮ್ಮ ದೈನಂದಿನ ಜೀವನ ಹೇಗೆ ಸಾಗ್ತದೆ, ನಮ್ಮ ಮನಮಂದಿಯವರನ್ನು ನಾವು ಯಾವ ರೀತಿ ಪೋಷಿಸಬೇಕು ಎಂಬುದರ ಬಗ್ಗೆ ನಾವು ಚಿಂತಿತರಾಗ್ತೇವೆ. ಆದರೆ ನಮ್ಮ ಶಾಶ್ವತವಾದಂತಹ ಜೀವನಕ್ಕೆ ಬೇಕಾದಂತಹ ವಿಷಯಗಳನ್ನ ನಾವು ಕಡೆಗಣಿಸ್ತಾ ಇದ್ದೇವೆ. ನಾವು ಮರಣಾನಂತರ ನಮ್ಮ ಜೀವನ ಶಾಶ್ವತವಾದಂತಹ ಒಂದು ಪರಲೋಕ ಜೀವನಕ್ಕೆ ಸಾಗ್ತದೆ. ಅಲ್ಲಿ ನಮಗೆ ಯಾವ ರೀತಿ ಫಲಪ್ರದವಾಗಬೇಕು, ಅಲ್ಲಿ ನಾನು ಯಾವ ರೀತಿ ವಿಜಯ ಹೊಂದಬೇಕು, ಅಲ್ಲಿ ನಾನು ನಷ್ಟ ಹೊಂದಬಾರದು ಎಂಬಂತಹ ಒಂದು ಕಾಳಜಿ, ಒಂದು ಕಳಕಳಿ ನಮ್ಮಲ್ಲಿ ಇಲ್ಲದಾಗಿದೆ. ಇಂದು ನಾವು ಸ್ವಲ್ಪ ಸಮಾಜದ ಕಡೆಗೆ ಅವಲೋಕಿಸಿದಾಗ, ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳ ಕಡೆಗೆ ನಾವು ಗಮನ ಹರಿಸಿದಾಗ, ಇಂದು ಧಾರ್ಮಿಕತೆ ಎಂಬುದು, ನೈತಿಕತೆ ಎಂಬುದು, ಮಾನವೀಯತೆ ಎಂಬುದು ಹಿಂದೆಂದಿಗಿಂತಲೂ ಕೂಡ ಬಹಳ ಪಾತಾಳಕ್ಕೆ ಸಾಗ್ತಾ ಇದೆ, ಕೆಳಕ್ಕೆ ಹೋಗ್ತಾ ಇದೆ. ಸೊ ಇದನ್ನು ಮೇಲೆತ್ತುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಇಂದು ಹೆತ್ತವರ ಮುಂದಿರುವಂತಹ ಒಂದು ದೊಡ್ಡ ಸವಾಲು ಏನಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನು ನೈತಿಕವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಎಂಬುದು. ಇದು ಕೂಡ ಇಂದು ಹೆತ್ತವರ ಮುಂದಿರುವಂತಹ ದೊಡ್ಡ ಸವಾಲಾಗಿದೆ. ಪ್ರೀತಿಯ ಬಂಧುಗಳೇ, ನಮ್ಮ ಮುಂದೆ ಧರ್ಮವನ್ನು ತಿಳಿಯುವಂತಹ ಕೆಲವೊಂದು ಅವಕಾಶಗಳು ನಮ್ಮ ಮುಂದೆ ಬರ್ತದೆ. ಆದರೆ ನಾವು ಅದನ್ನು ನಿರ್ಲಕ್ಷಿಸ್ತೇವೆ. ಆ ರೀತಿಯ ನಿರ್ಲಕ್ಷ್ಯವನ್ನು ನಾವು ತೋರಬಾರದು. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಪ್ರತಿ ವರ್ಷ ಇಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಪ್ರತಿ ವರ್ಷ ರಾಜ್ಯದಾದ್ಯಂತ ಸುಮಾರು 15,000ಕ್ಕಿಂತಲೂ ಕೂಡ ಅಧಿಕ ಮಂದಿ ಈ ಪರೀಕ್ಷೆಯನ್ನು ಬರೆಯುತ್ತಾರೆ. ಅದರಲ್ಲೂ ಕೂಡ ವಿಶೇಷತೆ ಏನಂತ ಹೇಳಿದ್ರೆ 200ಕ್ಕಿಂತಲೂ ಅಧಿಕ ಮಂದಿ ದೇಶ ಬಾಂಧವರಾಗಿದ್ದಾರೆ. ದೇಶ ಬಾಂಧವರು ಕೂಡ ಈ ಪರೀಕ್ಷೆಯನ್ನು ಬರೆಯುತ್ತಾ ಇದ್ದಾರೆ. ದೇಶ ಬಾಂಧವರಲ್ಲಿರುವಂತಹ ತಪ್ಪು ತಿಳುವಳಿಕೆಗಳನ್ನು, ಇಸ್ಲಾಮಿನ ಬಗ್ಗೆ ಇರುವಂತಹ ಅಪನಂಬಿಕೆಗಳನ್ನು ಹೋಗಲಾಡಿಸುವಂತಹ ಒಂದು ಮಹತ್ತರವಾದಂತಹ ಕೆಲಸ ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಮುಖಾಂತರ ನಡೆಯುತ್ತಾ ಇದೆ. ಎಕ್ಸಾಮ್ ಬಹಳ ಸರಳವಾಗಿದೆ. ಜನರಿಗೆ ಓದುವಂತಹ ಒಂದು ಅಭಿರುಚಿ, ಅವರ ಓದುವ ಆ ಒಂದು ಹವ್ಯಾಸವನ್ನ ಹೆಚ್ಚಿಸುವಂತಹ, ಓದುವ ಹವ್ಯಾಸವನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆ ಕೂಡ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಮುಖಾಂತರ ನಡೆಯುತ್ತಾ ಇದೆ. ಇಲ್ಲಿ ಸಿಗುವಂತಹ ಜ್ಞಾನ ಎಂಬುದು ಬಹಳ ಸೀಮಿತವಾದಂತಹ ಒಂದು ಜ್ಞಾನ. ಇಸ್ಲಾಮಿನ ಫೌಂಡೇಶನ್, ಕೆಲವೊಂದು ಮೂಲಭೂತ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಿಕೊಡಲಾಗ್ತದೆ ಹೊರತು ಹೆಚ್ಚಿನ ವಿಷಯಗಳನ್ನು ತಾವು ನಂತರ ಮುಂದುವರಿದು ಅದನ್ನು ಕಲಿಯಬೇಕಾಗಿದೆ. ಕಲಿಕೆಗೆ, ಜ್ಞಾನಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಪ್ರತಿಯೊಬ್ಬನು ಕೂಡ ಹುಟ್ಟಿನಿಂದ ಸಮಾಧಿಯ ತನಕ ಶಿಕ್ಷಣವನ್ನು ಪಡೆಯುತ್ತಾ ಇರಬೇಕಂತ ಹೇಳಿ ಅಂತಹ ಒಂದು ಅವಕಾಶವನ್ನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ತಮಗೆ ಒದಗಿಸ್ತಾ ಇದೆ. 11 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಪರೀಕ್ಷೆಯನ್ನು ಬರೆಯಬಹುದು. ಪ್ರತಿ ಸ್ತ್ರೀ ಪುರುಷನಿಗೂ ಕೂಡ ಬರೆಯಬಹುದು. ಇಲ್ಲಿ ಈ ಮುಂಚೆ ಇಡೀ ಕುಟುಂಬವೇ ಪರೀಕ್ಷೆ ಬರೆದಿದೆ. 2-3 ಕುಟುಂಬಗಳು, ಇಡೀ ಕುಟುಂಬ, ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಪರೀಕ್ಷೆ ಬರೆದು ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಬರೆಯುವಂತಹ ಅವಕಾಶ ಇದರಲ್ಲಿ ಲಭಿಸ್ತದೆ. 4 ಭಾಷೆಗಳಲ್ಲಿ ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗ್ತದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ತಮಗೆ ತಿಳಿದಂತಹ ಭಾಷೆಯಲ್ಲಿ ಈ ಪರೀಕ್ಷೆಯನ್ನು ಬರೆಯಬಹುದು. ಅದಕ್ಕೆ ಬೇಕಾದಂತಹ ಪುಸ್ತಕಗಳನ್ನು ಇಲ್ಲಿ ನೀಡಲಾಗ್ತದೆ. 2 ವರ್ಷದ ಸರ್ಟಿಫಿಕೇಟ್ ಕೋರ್ಸ್, ಅದೇ ರೀತಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಅನ್ನು ಇದು ನಡೆಯುತ್ತದೆ. ಸೊ ಇಷ್ಟು ಮಾಡಿದರೆ ನನಗೆ ಇಸ್ಲಾಮಿನ ಎಲ್ಲ ಜ್ಞಾನ ಸಿಕ್ಕಿತು ಅಂತ ಹೇಳಿ ತಾವು ಭಾವಿಸಬೇಡಿ. ನಿಮಗೆ ಸಿಕ್ಕಿತು ಇಸ್ಲಾಮಿನ ಒಂದು ಹನಿ ನೀರು ಮಾತ್ರ. ಗೊತ್ತಾಯ್ತಲ್ಲ, ಇಸ್ಲಾಂ ಅನ್ನುವುದು ಅದು ದೊಡ್ಡ ಸಾಗರವಾಗಿದೆ. ಅಷ್ಟು ಜ್ಞಾನ ತಮಗೆ ಅದರಲ್ಲಿ ಗಳಿಸಲಿಕ್ಕೆ ಅದರಲ್ಲಿ ಸಾಧ್ಯ ಇದೆ. ನೀವು ಎಷ್ಟು ಆಳವಾಗಿ ಇದನ್ನು ಅಧ್ಯಯನ ನಡೆಸ್ತೀರಾ ಅಷ್ಟು ನಿಮಗೆ ಹೆಚ್ಚೆಚ್ಚು ವಿಷಯಗಳು ತಮ್ಮ ಮುಂದೆ ಬರ್ತದೆ. ಮತ್ತೊಂದು ಇಟ್ಟುಕೊಳ್ಳಬೇಕು, ನಮ್ಮಲ್ಲಿ ಜ್ಞಾನ ಇದೆ ಅಂತ ಹೇಳಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ.
ಇಸ್ಲಾಂ ಎನ್ನುವುದು ಪ್ರಾಕ್ಟಿಕಲ್ ಆದಂತಹ ಒಂದು ಧರ್ಮವಾಗಿದೆ. ಇದು ಕೇವಲ ಥಿಯರಿ ತಿಳಿಸುವಂತಹ ಒಂದು ಧರ್ಮವಲ್ಲ, ಬದಲಾಗಿ ತಮ್ಮಲ್ಲಿ ಜ್ಞಾನ ಇದ್ದು ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸದಿದ್ದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಗಳಿಸಿದ ಜ್ಞಾನವನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆಗ ಮಾತ್ರ ಬದಲಾವಣೆ ಸಾಧ್ಯ. ನಿಮ್ಮ ವೈಯಕ್ತಿಕ, ನಿಮ್ಮ ಕೌಟುಂಬಿಕ, ನಿಮ್ಮ ಸಾಮಾಜಿಕ ಜೀವನ ಬದಲಾವಣೆಯಾಗಬೇಕಾದರೆ ತಾವು ಗಳಿಸಿದಂತಹ ಶಿಕ್ಷಣವನ್ನ ಏನು ತಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕು. ನನ್ನ ಸಮಯ ಮುಗಿಯಿತು. ಪದೇ ಪದೇ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ಇನ್ಶಾಲ್ಲಾ ನಮ್ಮ ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಕೂತಿದ್ದಾರೆ. ನಿಮಗೆ ಹೆಚ್ಚಿನ ವಿಷಯಗಳು ಅವರ ಮೂಲಕ ಇಲ್ಲಿ ತಿಳಿದು ಬರಲಿಕ್ಕಿದೆ. ನಮ್ಮ ವೇದಿಕೆಯಲ್ಲಿ ಇರುವಂತಹದ್ದೆಲ್ಲವೂ ಕೂಡ ಈ ಏನು ನಮ್ಮ ಈ ಸಭೆಗೆ ಬಹಳ ಸೂಟೇಬಲ್ ಆದಂತಹ, ಬಹಳ ಸೂಕ್ತ ವ್ಯಕ್ತಿಗಳನ್ನೇ ನಾವು ಮುಖ್ಯ ಅತಿಥಿಗಳಾಗಿ ನಾವು ಆಯ್ಕೆ ಮಾಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಪ್ರೊಫೆಸರ್ UT ಇಕ್ಬಾಲ್ ರವರು ನನಗೆ ಬಹಳ ಆತ್ಮೀಯರು. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಇದರ ಪ್ರಾಂಶುಪಾಲರಾಗಿದ್ದಾರೆ. ನಾನು ಅವರನ್ನು ಈ ಸಂದರ್ಭದಲ್ಲಿ ಬಹಳ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಉಜೈಮಾ ಡಾಟರ್ ಆಫ್ ಅಬ್ಬಾಸ್, ಇವರಿಗೆ ಮುನವರ್ ಪಾಷಾ ಇವರು ಈಗ ಡಾಟರ್ ಆಫ್ ಅಬ್ಬಾಸ್. ನೆಕ್ಸ್ಟ್ ಫೈಜಾ ತಮೀಮ್ ಡಾಟರ್ ಆಫ್ ಟಿ ಇಬ್ರಾಹಿಂ. ಫೈಜಾ ತಮೀಮ್ ಡಾಟರ್ ಆಫ್ ಟಿ ಇಬ್ರಾಹಿಂ. ಅದರ ಬಳಿಕ ಆಯಿಷಾ ಜಹೀಮ್ ಡಾಟರ್ ಆಫ್ ಟಿ ಇಬ್ರಾಹಿಂ. ಮಾಹಿಜ್ ಉಮರ್ ಸನ್ ಆಫ್ ಮುಜಮ್ಮಿಲ್ ಅಹಮದ್. ನಸೀಬಾ ಡಾಟರ್ ಆಫ್ ಮೊಹಮ್ಮದ್ ನವಾಜ್. ಜಜಾಕಲ್ಲಾ ಮುನವರ್ ಪಾಷಾ ಅವರಿಗೆ. ಅಫೀಫಾ ನೂರೈನ್ ಡಾಟರ್ ಆಫ್ ಮೊಹಮ್ಮದ್ ಜಕಾವುಲ್ಲಾ, ಇವರಿಗೆ ಜನಾಬ್ ಇಕ್ಬಾಲ್ ಅಹಮದ್ UT ಇವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅವರ ತಂದೆಯವರು ಸ್ವೀಕರಿಸ್ತಾ ಇದ್ದಾರೆ. ಇವರು 96% ಮಾರ್ಕ್ ಅನ್ನು ಗಳಿಸಿರುತ್ತಾರೆ. ಅಫ್ರಾ ಫಾತಿಮಾ ಡಾಟರ್ ಆಫ್ ಮೊಹಮ್ಮದ್ ಮುಸ್ತಫಾ. ನಿಸಾ ಡಾಟರ್ ಆಫ್ ಅಬ್ದುಲ್ ರಹಮಾನ್. ಈ ವಿದ್ಯಾರ್ಥಿನಿ 97% ಅಂಕಗಳೊಂದಿಗೆ ಉತ್ತೀರ್ಣರಾಗಿರುತ್ತಾರೆ. ಫಾತಿಮಾ ಡಾಟರ್ ಆಫ್ ಅಬ್ದುಲ್ ಮುಬಾರಕ್. ಡಾಟರ್ ಆಫ್ ಅಕ್ಬರ್ ಹುಸೈನ್. ಅಫ್ರೀನಾಸ್ ಡಾಟರ್ ಆಫ್ ಅಕ್ಬರ್ ಹುಸೈನ್. ಜಜಾಕಲ್ಲಾಹು ಖೈರ್ ಇಕ್ಬಾಲ್ ಅವರಿಗೆ. ಅಸ್ಮತ್ ಮೆಹತಾಜ್ ಡಾಟರ್ ಆಫ್ ಅಬ್ದುಲ್ ರಹಮಾನ್ ಮುಸ್ತಫಾ. ಮರಿಯಂ ಮಸ್ರೂರಾ ಡಾಟರ್ ಆಫ್ ಮೊಹಮ್ಮದ್ ಮುಸ್ತಫಾ. ಸಾರಾ ಇಮಾನ್ ಡಾಟರ್ ಆಫ್ ಮೊಹಮ್ಮದ್ ಇಕ್ಬಾಲ್. ಸಾರಾ ಇಮಾನ್ ಡಾಟರ್ ಆಫ್ ಮೊಹಮ್ಮದ್ ಇಕ್ಬಾಲ್. ಬಳಿಕ ಸಫೀದಾ PA ಡಾಟರ್ ಆಫ್ ಸೌದಾ ಬಾನು. ಮರಿಯಂ ಮಕ್ನೂಮ್ ಡಾಟರ್ ಆಫ್ ಮೊಯ್ದೀನ್ ಫಕ್ರುದ್ದೀನ್. ಅದರ ಬಳಿಕ ಹಮ್ನಾ ಫಾತಿಮಾ ಡಾಟರ್ ಆಫ್ ಎಂ ಹಾತಿಮ್. ಹಮ್ನಾ ಫಾತಿಮಾ ಡಾಟರ್ ಆಫ್ ಎಂ ಹಾತಿಮ್. ಧನ್ಯವಾದಗಳು ಶ್ರೀಮತಿ ಭಾರತಿ MR ಅವರಿಗೆ. ಈಗ ಖತೀಜಾ ಹಮ್ಜೀನ್ ಡಾಟರ್ ಆಫ್ ಮೊಹಮ್ಮದ್ ಹನೀಫ್, ಇವರಿಗೆ ಉಪನ್ಯಾಸಕಿಯಾದಂತಹ ಶ್ರೀಮತಿ ರುಕ್ಸಾನಾ ಉಮರ್ ಇವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದಾರೆ. ಅಂಕಜಾಲ್ ಡಾಟರ್ ಆಫ್ SM ಇಕ್ಬಾಲ್. ಇಲ್ಹಾಮ್ ಇಕ್ಬಾಲ್ ಡಾಟರ್ ಆಫ್ SM ಇಕ್ಬಾಲ್. ಖತೀಜಾ ಲಿಫಾಮ್ ಅಲ್ತಾಫ್ ಡಾಟರ್ ಆಫ್ ಅಲ್ತಾಫ್ ಅಬ್ದುಲ್ ರಹಮಾನ್. ಈಗ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಸೆಕೆಂಡ್ ಇಯರ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದವರು ಆಯಿಷಾ ಫರ್ಹಾ ಡಾಟರ್ ಆಫ್ ಮೈಯದ್ದಿ PS. ಮರಿಯಂ ಡಾಟರ್ ಆಫ್ ಅಬ್ದುಲ್ ಅಜೀಜ್. ಸಬಾ ಮರಿಯಂ ಡಾಟರ್ ಆಫ್ ಅಬ್ದುಲ್ ಅಜೀಜ್. ಜಜಾಕಲ್ಲಾಹು ಖೈರ್ ಶ್ರೀಮತಿ ರುಕ್ಸಾನಾ ಉಮರ್ ಇವರಿಗೆ. ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್.
ಈಗ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಪಾಸಾದವರು ಫಾತಿಮತುಲ್ ಅಫೀಫಾ ಡಾಕ್ಟರ್ ಆಫ್ ಅಬ್ದುಲ್ ಲತೀಫ್, ಆರಿಫ್ ಸನ್ ಆಫ್ ಅಬ್ಬಾಸ್, ಅದರ ಬಳಿಕ ಮೊಹಮ್ಮದ್ ರಮೀಜ್ ಸನ್ ಆಫ್ ಮೊಹಮ್ಮದ್ ರಮೀಜ್ ಸನ್ ಆಫ್ ಅಬೂಬಕರ್ ವಿ, ಅಬ್ದುಲ್ ರಹಮಾನ್ ಸನ್ ಆಫ್ ಅಬೂಬಕರ್ ವಿ, ಸಾಹಿಲ್ ಹಮ್ದಾನ್ ಸನ್ ಆಫ್ ಅಬ್ದುಲ್ ಸಲಾಂ, ಸಾಹಿಲ್ ಹಮ್ದಾನ್ ಸನ್ ಆಫ್ ಅಬ್ದುಲ್ ಸಲಾಂ, ಮೊಹಮ್ಮದ್ ಸಾಹಿಲ್ ಸನ್ ಆಫ್ ಮೊಹಮ್ಮದ್ ಫಾರೂಕ್, ಜಹೀರ್ ಅಬ್ಬಾಸ್ ಸನ್ ಆಫ್ ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಅಕ್ರಮ್ ಸನ್ ಆಫ್ ಅಬ್ದುಲ್ ಗನಿ, ಮೊಹಮ್ಮದ್ ಅಕ್ರಮ್. ಜಜಾಕುಲ್ಲಾಹ್ ಖೈರ್ ಅಬ್ದುಲ್ ರಹೀಮ್ ರವರಿಗೆ ಖತೀಜಾ ಫೈಜಾ ಅಂಜುಮ್ ಡಾಟರ್ ಆಫ್ ಮೊಹಮ್ಮದ್ ಕೆ ಎಂ, ಆಯಿಷಾ ಇಫ್ಜಾ ಡಾಟರ್ ಆಫ್ ಇಮ್ತಿಯಾಜ್, ಇವರಿಗೆ ಜನಾಬ್ ಅಬ್ದುಲ್ ಕರೀಂ ರವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಲಿಮಾ ನಿದಾ ಡಾಟರ್ ಆಫ್ ಹಸನ್ ಅಬ್ಬಾ, ಮರಿಯಂ ತಸೀನ್ ಡಾಟರ್ ಆಫ್ ಡಿ ಇಸ್ಮಾಯಿಲ್, ಫಾತಿಮಾ ನಬೀಲಾ ಡಾಟರ್ ಆಫ್ ಅಹಮದ್ ಬಾವಾ, ಯುಕೆ ಅಬ್ದುಲ್ ಹುದೀಫ್ ಸನ್ ಆಫ್ ಯುಕೆ ಫಾತಿಮಾ ನಬೀಲಾ, ಯುಕೆ ಅಬ್ದುಲ್ ಹುದೈಫ್ ಸನ್ ಆಫ್ ಯುಕೆ ಹಮೀದ್, ತಫ್ಸೀದ್ ರೈಮಾನ್ ಸನ್ ಆಫ್ ಮೊಹಮ್ಮದ್ ನಫೀಲ್ ಅಹಮದ್ ಸನ್ ಆಫ್ ಅಹಮದ್ ಶರೀಫ್, ನಫೀಲ್ ಅಹಮದ್ son of Ahmad Sharif, Aisha Fahima daughter of Muhammad Abdullah, Fatima daughter of Riyaz Ahmad, Ashwiya Zuleika daughter of Riyaz Ahmad, Shahina daughter of Abdul Karim, Abdul Rauf son of Abdul Karim, Abdul Rauf son of Abdul Karim, Muhammad Rihan son of Abdul Rauf, Muhammad Rihan son of Abdul Rauf, Tande Maga, Muhammad Rihan son of Abdul Rauf, Suhana daughter of Abdul Nazar, Behnaz daughter of Hassan Kunyi, Mariamma Ruzwana daughter of Hassan Kunyi, Shabiba daughter of Hajabba, Fatimat Ramsina daughter of Abu Bakr CA, Salma daughter of GK Abu Bakr, Sapnaz daughter of Yan Muhammad, Nasiba daughter of Abbas, Nasiba daughter of Abbas, Awaz Sabra, Ansaf Abbas son of Moidin Ashraf PA, Halima Rahifa daughter of Abdul Razak, Halima Rahifa daughter of Abdul Razak, Muhammad Rishan son of Muhammad Sharif, Aisha Raihana daughter of Muhammad Sharif, Aisha Raihana daughter of Muhammad Sharif, Aisha Raihana daughter of Muhammad Sharif, Aisha Rahiza daughter of Abdul Razak, Aisha Rahiza daughter of Abdul Razak, Nafisa Rihana daughter of Abdul Rashid, Maryam Nalifa daughter of Abdul Sharif, Maryam Nalifa daughter of Ahmad Sharif. ಈಗ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಪ್ರಥಮ ವರ್ಷದಲ್ಲಿ ಜೈನಬಾ ಹಸೀನಾ ವೈಫ್ ಆಫ್ ನಿಸಾರ್ ಅಹಮದ್, ಸೌದತ್ ಡಾಟರ್ ಆಫ್ ಇದ್ದಿಕುಂಜಿ, ಖತೀಜಾ ವಸೀಂ ಡಾಟರ್ ಆಫ್ ಅಬ್ದುಲ್ ರಹಮಾನ್, ಆಯಿಷಾ ಹಮ್ರೀನ್ ಡಾಟರ್ ಆಫ್ ಮೊಹಮ್ಮದ್ ಹನೀಫ್, ಖತೀಜಾ ವಸೀಂ
daughter of Ian Abdul Rahman. Aisha Hamrin, daughter of Muhammad Hanif. Misriya, daughter of Yaqub. Misriya, daughter of Yaqub. ಈಗ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ 2ನೇ ವರ್ಷ ಇಸ್ಮಾಯಿಲ್ ಸಯಾಫ್ ಸನ್ ಆಫ್ ಮೊಹಮ್ಮದ್ ಅನ್ವರ್. ಇಸ್ಮಾಯಿಲ್ ಸಯಾಫ್ ಸನ್ ಆಫ್ ಮೊಹಮ್ಮದ್ ಅನ್ವರ್. ಫಾತಿಮಾ ಅಂಜುಮ್, ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್. ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ 3rd ಇಯರ್ನಲ್ಲಿ ರಯೀಸಾ ಆರ್, ಡಾಟರ್ ಆಫ್ ಅಬ್ದುಲ್ ರಹಮಾನ್. ಶ್ರೀಮತಿ ಭಾರತಿ ಎಂ.ಆರ್, ಪ್ರಾಂಶುಪಾಲರು ಹಿರಾ ವಿಮೆನ್ಸ್ ಕಾಲೇಜ್ ಬಬ್ಬುಗಟ್ಟೆ. ಇವರಿಗೂ ಕೂಡ ಅಬ್ದುಲ್ ಕರೀಂ ರವರು ಕಿರುಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ರುಕ್ಸಾನಾ ಉಮರ್ ಇವರಿಗೆ ನಮ್ಮ ಸಂಚಾಲಕರಾದ ಜನಾಬ್ ಅಬ್ದುಲ್ ರಹೀಂ ಇವರು ಕಿರುಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪಾಷಾ ಇವರಿಗೂ ನಮ್ಮ ಸಂಚಾಲಕರಾದ ಅಬ್ದುಲ್ ರಹೀಂ ರವರು ಕಿರುಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಮೊದಲಾಗಿ ನನಗೆ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಇವರನ್ನು ಈ ಸಂದರ್ಭದಲ್ಲಿ ಎಷ್ಟು ಶ್ಲಾಘಿಸಿದರೂ ಕಡಿಮೆ ಅನಿಸ್ತದೆ. ಯಾಕೆಂದ್ರೆ ಇದೊಂದು ಪ್ರಯತ್ನ ನನಗೆ ಗೊತ್ತೇ ಇರಲಿಲ್ಲ. ಸರಿಯಾಗಿ ಹೇಳಿದ್ರೆ ಇದಕ್ಕೆ ಫೆಲಿಸ್ಟೇಷನ್ ಅಂತ ಹೇಳುವಾಗಲೂ ನಾನು ಎನಿಸಿದೆ ಏನೋ ಒಂದು ಈ ರೀತಿಯಲ್ಲಿ ಇಲ್ಲಿಯೇ ಒಂದು ಮಾಡಿದಂತ ಒಂದು ಕೋರ್ಸ್ ಆಗಿರ್ಬೋದಂತ. ಆದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಎಲ್ಲ ಕಡೆ ಇರ್ತದೆ, ಎಲ್ಲ ನಮ್ಮ ಜನರಲ್ ಎಜುಕೇಶನ್ ಕೂಡ ಇದೆ, ಇಲ್ಲ ಅಂತ ಹೇಳಿದ್ರೆ. ಆದ್ರೆ ಅದರ ಕೆಲವು ವಿಷಯ ನಾನು ಈಗಾಗಲೇ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ, ಯಾವ ರೀತಿಯ ನಿಮ್ಮ ಡಿಸ್ಟೆನ್ಸ್ ಎಜುಕೇಶನ್ ಅಂತ ಇದರ ಹೆಚ್ಚಿನ ಮಾಹಿತಿ ನನಗೆ ಮೊದಲು ಉಸ್ತಾದ್ ಅವರು ನಮ್ಗೆ ಆಹ್ವಾನಿಸಿದಾಗ ನನಗೇನು ಕೇಳಲಿಕ್ಕೆ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಕೂಡ. ಆದ್ರೆ ಈಗ ನಾನು ತಿಳ್ಕೊಂಡಾಗ ಅದರಲ್ಲಿ ತೋರಿಸಿದ 14 ವರ್ಷದ ಅಷ್ಟು ಟೈಮಿನಲ್ಲಿ ಸಾಧನೆ, ನಿಮ್ಮ ಸಾಧನೆ ಇಲ್ಲಿ ಬಹಳಷ್ಟು ಆಶ್ಚರ್ಯವಾಯಿತು ನನಗೆ. ಯಾಕೆಂದ್ರೆ ನಮ್ಮ ಜನರಲ್ ಎಜುಕೇಶನ್ ಅಲ್ಲಿ ಆ ರೀತಿಯಲ್ಲಿ ಮಾಡಿಕೊಂಡು ಹೋಗುವುದಕ್ಕೆ ಅದಕ್ಕೆ ಬೇರೆ. ಯಾಕಂದ್ರೆ ಎಲ್ಲರೂ ಬರುವಂಥದ್ದು ಇಲ್ಲಿ ಒಂದು ಇಸ್ಲಾಮಿಕ್ ಇದರಲ್ಲೇ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ತಕೊಂಡು ಆ ರೀತಿಯಲ್ಲಿ ನೀವು ಮಾಡಿಕೊಂಡು ಈ ರೀತಿಯ ಒಂದು ಸಾಧನೆ ತೋರಿಸ್ತಾ ಇರೋದು, ಅದರಲ್ಲೂ ಎಲ್ಲ ವಯಸ್ಸಿನವರು ಯಾವುದೇ ವಯಸ್ಸಿಗೊಂದು ಮಿತಿ ಕೊಡದೆ ನೀವು ತಂದದಂದ್ರೆ ನಿಜವಾಗ್ಲೂ ಶ್ಲಾಘನೀಯವೇ ಅದು. ಅದರಲ್ಲೂ ಕೆಲವು ವಿದ್ಯಾರ್ಥಿಯನ್ನು ನೋಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಅವರು ಪುರಸ್ಕಾರ ಸ್ವೀಕರಿಸುವಾಗ ಆ ಸಣ್ಣ ಹುಡುಗರು ಇದ್ದಾರೆ, ಅದರೊಟ್ಟಿಗೆ ಮಕ್ಕಳಿದ್ರೆ. ಆದ್ರೆ ಒಂದು ವಿನಂತಿ ನಿಮ್ಮಲ್ಲಿ, ಇದನ್ನು ನೀವು ಹುಡುಗರಿಗೂ ಕೂಡ ಜಾಸ್ತಿ ಅಂದ್ರೆ ಇದರಲ್ಲಿ ನಾನು ಬೋರ್ಡ್ನವರನ್ನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಇಲ್ಲಿ ನೆರೆದಿರುವಂತಹ ಈ ಯಾರು ಪೋಷಕರು ಅವರ ಹೊಣೆ ಆಗಿರ್ತದೆ. ಇದನ್ನು ನೀವು ಹುಡುಗರನ್ನು ಪ್ರೋತ್ಸಾಹಿಸಬೇಕು. ಇದಕ್ಕೆ ಯಾವ ರೀತಿ ನೀವು ನಿಮ್ಮ ಹುಡುಗಿಯರನ್ನು ಯಾವ ರೀತಿ ಇದಕ್ಕೆ ಪ್ರೋತ್ಸಾಹಿಸಿದ್ರೆ ಅವರನ್ನು ಕೂಡ ಈ ರೀತಿ ಪ್ರೋತ್ಸಾಹಿಸಿದರೆ ಒಂದು ವೇಳೆ ನಮ್ಮ ಬೇರೆ ಎಲ್ಲ ಪ್ರಯತ್ನದೊಂದಿಗೆ ಇದು ಬಹಳಷ್ಟು ಮುಂದೆ ಹೋಗ್ಬೋದು ಮತ್ತೆ ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತದೆ. ಅದು ಕಾಣುವಂಥದ್ದು. ಯಾಕಂದ್ರೆ ಇಲ್ಲಿ ಎಲ್ಲ ಕೆಲಸ ನಾವು ಒಂದು ಸಂಘಟನೆಯ ಮೇಲೆ ಹೊರಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆಯವರ ಒಂದು ಪ್ರಯತ್ನ ಮಾಡ್ತಾರೆ, ಅವರ ಸಮಾಜವನ್ನು ಯಾವುದೋ ಒಂದು ರೀತಿಯ ಒಂದು ಏಳಿಗೆ ತರಬೇಕಂತ ಉದ್ದೇಶದಿಂದ ಎಲ್ಲವನ್ನು ಪ್ರಯತ್ನ ಮಾಡ್ತಾರೆ. ಆದರೆ ಅದಕ್ಕೆ ಸಹಕರಿಸಬೇಕಾಗುವಂಥದ್ದು ಪೋಷಕರಾಗಿರ್ತದೆ. ಪೋಷಕರು ಯಾವತ್ತೂ ಕೈಚಲ್ಲಿ ಕೂತ್ಕೊಳ್ಳುವುದೇ ಜಾಸ್ತಿ. ಇವತ್ತು ಕೂಡ ನಾನು ಅಟ್ಲೀಸ್ಟ್ ನಾನೀಗ ಅಭಿನಂದಿಸಬೇಕೆ. ಯಾಕಂದ್ರೆ ಇಲ್ಲಿ ಬಂದಿರುವಂತ ಹೆಚ್ಚಿನ ಪೋಷಕರು ಅವರೊಟ್ಟಿಗೆ ಬಂದಿದ್ದಾರೆ. ಆದ್ರೂ ಸಣ್ಣ ಕೆಲವು ಮಕ್ಕಳು ಬರೆದಿದ್ರು, ಆ ಪೋಷಕರು ಬಂದಾದ್ರೂ ಸರ್ಟಿಫಿಕೇಟ್ ರಿಸೀವ್ ಮಾಡಿದ್ದಾರೆ ಅಂತಾದ್ರೆ ಅದು ಕೂಡ ಅವರದೊಂದು ಅಟ್ಲೀಸ್ಟ್ ಅವರ ಅದರಲ್ಲಿ ಯಾವ ರೀತಿಯ ಕಾಲೇಜ್ ಇದೆ ಎಂಬುದು ಗೊತ್ತಾಗ್ತದೆ. ಆ ರೀತಿ ಕಾಲೇಜ್ ಬೇಕೆ. ಅದಕ್ಕೆ ನಾವು ಮಕ್ಕಳಲ್ಲಿ ಗುರಿ ಒಂದು ಇದೆ, ಇಂಥ ಒಂದು ಮುಟ್ಟಬೇಕು ಅಂತ ನಾವು ತೋರಿಸಿಕೊಡ್ತೇವೆ. ಅದಕ್ಕೊಂದು ವೇ ಇದೆ, ಎಲ್ಲಿ ಉಂಟು, ಯಾರಿದ್ದಾರೆ, ಮಾಡ್ತಾ ಇದ್ದಾರೆ ಅಂತ ನಾವು ಹೇಳುವಾಗ ಅದಕ್ಕೆ ಸಪೋರ್ಟ್ ಮಾಡಬೇಕಾದವರು ಪೇರೆಂಟ್ಸ್ನವರಾಗಿರ್ತಾರೆ. ಯಾವ ರೀತಿ ಪೇರೆಂಟ್ಸ್ ಮಾಡ್ಬೇಕಂದ್ರೆ ಬರೇ ಒಂದು ಸ್ಕೂಲ್ ಅಥವಾ ಮದ್ರಸ ಅಲ್ಲಿ ಮಾತ್ರ ಆಗ್ಲಿಕ್ಕಿಲ್ಲ. ಆ ಒಂದು ಯಾವುದೋ ಒಂದು ಪರಿಸರ, ಆ ಒಂದು ರೀತಿಯ ಒಂದು ಎನ್ವೈರ್ಮೆಂಟ್ ನಲ್ಲಿ ಅವರನ್ನು ಬಿಟ್ಬಿಟ್ರೆ ಸಾಕಾಗುದಿಲ್ಲ. ಆ ಮನೆಯಲ್ಲಿ ಕೂಡ ಅಂಥದೇ ಎನ್ವೈರ್ಮೆಂಟ್ ನೀವು ಮಾಡಿಕೊಳ್ಬೇಕು. ಹೆಚ್ಚಿನ ಮನೆಯಲ್ಲಿ ಇರುವುದಿಲ್ಲ.
ಆದರೆ ಮದ್ರಸಾ ಎಲ್ಲ ಕಡೆ ಅವರು ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ನಾವು ಫೈಲ್ ಆಗಿದ್ದೇವೆ ಆ ಒಂದು ವಿಷಯದಲ್ಲಿ. ಜನರಲ್ ಎಜುಕೇಶನ್ ನನಗೆ ಗೊತ್ತಿರೋದು, ಆದರೆ ನನಗೆ ಇದರಲ್ಲಿ ಗೊತ್ತಿಲ್ಲ. ನಿಮ್ಮ ಮದ್ರಸಾ ಇದರಲ್ಲಿ ನನಗೆ ಯಾವುದೇ ವಿಷಯ ಸರಿಯಾಗಿ ಹೇಳುವಷ್ಟು ನನಗಿದಿಲ್ಲ. ಆದರೆ ಜನರಲ್ ಎಜುಕೇಶನ್ ನಾನು ಕೊಂಡದ್ದು ಹೆಚ್ಚಿನ ವಿದ್ಯಾರ್ಥಿಗಳು ಮದ್ರಸದ ಅಂದ್ರೆ ಯಾವುದು ಕೋರ್ಸನ್ನು ಮಾಡ್ತಾರೆ. ಆದರೆ ಅವರಲ್ಲಿ ಅದರ ಯಾವುದೋ ಒಂದು ರೀತಿಯ ಅಂದ್ರೆ ಯಾವುದೊಂದು ಅದರಲ್ಲಿ ಕಾಣಬೇಕು ನಮ್ಮಲ್ಲಿ ಅವರು ಆ ರೀತಿಯ ಒಂದು ಗುಣನಡತೆ ಏನಾದರೂ ಕಾಣಬೇಕಿತ್ತು. ಆ ರಿಫ್ಲೆಕ್ಷನ್ ಅವರಲ್ಲಿ ಕಾಣ್ತಾ ಇಲ್ಲ ಕೆಲವು ಕಡೆ. ಯಾಕೆ ಫೇಲ್ ಆಗಿದ್ದೇವೆ ನಾವು, ಎಲ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ ಅಂತ ನಾವು ನೋಡಬೇಕು. ನನಗೆ ಕಂಡಂತೆ ಯಾಕಂದ್ರೆ ಇದು ಒಂದು ಮದ್ರಸಾ ಅಥವಾ ಸ್ಕೂಲ್ಗೆ ಒಂದು ಅಲ್ಲಿಗೆ ಸೀಮಿತ ಆಗಿ ಹೋಗಿದೆ. ಮನೆಯಲ್ಲಿ ಅದನ್ನು ಮುಂದುವರಿತಾ ಇಲ್ಲ, ಮನೆಯಲ್ಲಿ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ, ಯಾವ ತಂದೆ ತಾಯಿ ಕೂಡ ಫಾಲೋಅಪ್ ಮಾಡ್ತಾ ಇಲ್ಲ. ಜನರಲ್ ಎಜುಕೇಶನ್ ಅಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತದೆ. ಒಂದು ಪೇರೆಂಟ್ ಅನ್ನು ಕರೆದ್ರೆ ನಿಮ್ಮ ಮಗ ಅಥವಾ ಮಗಳು ಹೀಗಿದ್ದಾರೆ ಅಂತ ಹೇಳ್ಕೊಂಡ್ರೆ ನಾವೇನು ಮಾಡೋದಂತ ಕೈ ಚೆಲ್ಲುವಂಥದ್ದೇ ಜಾಸ್ತಿ. ಆ ರೀತಿಯ ಮಟ್ಟಕ್ಕೆ ಹೋಗಿದ್ದಾರೆ. ನಮಗೇನು ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಗೊತ್ತಾಗುವುದಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ. ಆದರೆ ಈಗ ಅಟ್ಲೀಸ್ಟ್ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಇಸ್ಲಾಮಿಕ್ ಕೋರ್ಸ್ ಅನ್ನು ಮಾಡಲಿಕ್ಕೆ ಒಂದು ತಂದೆ ತಾಯಿಗಳು ಪ್ರೇರೇಪಿಸ್ತಾರಂದ್ರೆ ನಿಜವಾಗ್ಲೂ ಅದು ಬಹಳಷ್ಟು ಒಳ್ಳೆಯ ವಿಷಯವೇ. ಅದನ್ನು ಎಷ್ಟು ಶ್ಲಾಘಿಸಿದರೂ ಸಾಕಾಗೋದು ನಮಗೆ. ಆ ರೀತಿಯಲ್ಲಿ ಇರುವುದು. ಯಾಕಂದ್ರೆ ನಾವು ಬೇರೆ ರೀತಿಯ ಡಿಸ್ಟೆನ್ಸ್ ಎಜುಕೇಶನ್ ಯಾವಾಗಲೂ ಹೇಳ್ತಿದ್ದೆ. ಇನ್ನು ಮುಂದೆ ನನ್ನ ಬಾಯಲ್ಲಿ ಕೂಡ ಇದು ಬರ್ಬೋದು ನನ್ನ ಸ್ಟೂಡೆಂಟ್ಸಿಗೆ. ನಾನು ಇಷ್ಟವರೆಗೆ ಹೇಳಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ ಇಂಥ ಒಂದು ಎಜುಕೇಶನ್ ಇತ್ತು ಅಂತಲೂ ಕೂಡ. ಸದ್ಯವಾಗಿ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತಷ್ಟು ನನಗೆ ಇದರಲ್ಲಿ. ಯಾಕೆ ನಾವು ಬೇರೆ ರೀತಿಯಲ್ಲಿ ಯಾವಾಗಲೂ ಹೆಚ್ಚಿನಾಗಿ ಅದರಲ್ಲಿ ಹುಡುಗಿಯರು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದೆ ಜಾಸ್ತಿ. ಒಂದು ಹಂತಕ್ಕೆ ಬರುವಾಗಲೇ ಡಿಸ್ಕಂಟಿನ್ಯೂ, ಮದುವೆ ಅಥವಾ ಬೇರೊಂದು ಕಾರಣ ಇದ್ದೇ ಇರ್ತದೆ ಆ ರೀತಿಯಲ್ಲಿ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಇಫ್ಲು ಅದು ಇದಂತೇಳಿ ಒಂದು ಕೆಲವು ಮದ್ರಸಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಕೆಲವು ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾರೆ, ಅರ್ಧದಲ್ಲಿ ಬಿಟ್ಟು ಬರ್ತಾರೆ, ಹಾಗೆ ಎಲ್ಲ ಆಗ್ತಾನೆ ಉಂಟು. ಅದೆಲ್ಲ ಇರುವಾಗ ಅದರೊಟ್ಟಿಗೆ ಇಂಥದ್ದಿದ್ರೆ ನನಗೆ ಅನಿಸ್ತದೆ ಜನರಲ್ ಎಜುಕೇಶನ್ ಒಟ್ಟಿಗೆ ಕೂಡ ಅವರು ಅದನ್ನು ತಕೊಂಡು ಹೋಗ್ಬೋದು ಬಹಳ ಒಳ್ಳೆಯ ರೀತಿಯಲ್ಲಿ. ಯಾಕಂದ್ರೆ ನಾಲೆಜ್ ಅನ್ನು ಬೇಕು. ಇವರೀಗ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ ಯಾವ ರೀತಿ ನಾಲೆಜ್ ತಗೊಳ್ಬೇಕಂತ. ನಾಲೆಜ್ ಎಂದು ಇದು ಲ್ಯಾಂಗ್ವೇಜ್ನಲ್ಲಿ ನಾಲೆಜ್ ಎಲ್ಲ ಆಗುವುದಲ್ಲ, ನಾಲೆಜ್ ಬೇರೆ. ಎಲ್ಲ ಲ್ಯಾಂಗ್ವೇಜ್ ಒಂದು ಮೀಡಿಯಂ ಅಂತ ಇದೆ ನಮ್ಗೆ. ಅದಕ್ಕೆ ಆ ಮೀಡಿಯಂ ಥ್ರೂ ಅಲ್ಲಿ ಬೇಕಾಗ್ಬೇಕು, ತಗೊಳ್ಬೇಕು ನಾಲೆಜ್ ಅನ್ನು. ಬಟ್ ನಾಲೆಜ್ ತಗೊಳ್ಳಿಕ್ಕೆ ಯಾವುದೇ ಹೆಸಿಟೇಷನ್ ಇರಬಾರ್ದು ನಮ್ಮ ಹತ್ರ. ಹೆಸಿಟೇಷನ್ ಇದ್ದರೆ ಕೂಡಲೇ ಎಲ್ಲ ಪ್ರಾಬ್ಲಮ್ಸ್ ಬರುವಂಥದ್ದು. ಹೆಸಿಟೇಷನ್ ಇಲ್ಲದೆ ಎಲ್ಲ ನಾಲೆಜನ್ನು ತಗೊಳ್ಬೇಕಾದ್ರೆ ನಾಲೆಜ್ಗೆ ಬೇಕಾಗಿ ಈಗ ಸಮಯ ಬೇಕಾದಷ್ಟಿದೆ, ಅವಕಾಶ ಇದೆ, ಬೇಕಾದಷ್ಟು ನಮ್ಮ ಇಂಟರ್ನೆಟ್ ಅದು ಇದು ಎಲ್ಲ ಇದೆ. ಅದನ್ನು ಈ ರೀತಿಯ ಒಂದು ವ್ಯವಸ್ಥೆಗೆ ಅಥವಾ ಇವತ್ತು ಒಂದು ಕಲಿಕೆಗೆ ಬೇಕಾಗಿ ಅಥವಾ ನಾಲೆಜ್ಗೆ ಬೇಕಾಗಿ ಉಪಯೋಗಿಸಿದಲ್ಲಿ ನಿಜವಾಗಲೂ ನಾವು ನಮ್ಮ ಗುರಿ ಮುಟ್ಟಲು ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರು ಅಥವಾ ಯಾವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಗುರಿ ಎಂದು ಇರಬೇಕು. ಆದರೆ ಗುರಿ ಮುಟ್ಲಿಕ್ಕೆ ಅಂದ್ರೆ ಒಂದು ಏಮ್, ನಮ್ಮಲ್ಲಿ ಒಂದು ಗೋಲ್ ಇರಬೇಕು. ಆ ಗೋಲನ್ನು ಮುಟ್ಟಬೇಕಾದ್ರೆ ನಿಜವಾಗ್ಲೂ ಅಷ್ಟೇ ಒಂದು ಫೋಕಸ್ ಇರಬೇಕು. ಆ ಫೋಕಸ್ ಮಾಡಬೇಕು. ಅದಕ್ಕೆ ಕಂಟಿನ್ಯೂಸ್ ಆಗಿ ಡಿಸ್ಟ್ರಪ್ಷನ್ ಇರ್ತದೆ ನಮಗೆ ಅಲ್ಲಲ್ಲಿ. ಯಾಕೆ ಡಿಸ್ಟ್ರಪ್ಷನ್ ಇರ್ತಂದ್ರೆ ಈಗಿನ ಸೊಸೈಟಿ ಆಗಿದೆ, ಟೆಕ್ನಾಲಜಿ ಆಗಿದೆ, ಡಿಸ್ಟ್ರಕ್ಷನ್ ಬರ್ತಾ ಇರ್ತದೆ. ಆದರೂ ಕೂಡ ನಮ್ಮ ಗುರಿ ಮುಟ್ಬೇಕೆಂಬ ಒಂದು ಇದಿದ್ರೆ ಅದು ಮುಟ್ಟೇ ಮುಡುತ್ತೇವೆ, ಅದು ಸಾಧ್ಯತೆ ಇದೆ. ಆಗಲೇ ನಮಗೆ ಬರೇ ಒಂದು ಸರ್ಟಿಫಿಕೇಟ್ನ ಮೋಟಿವೇಶನ್ ಬಂತು, ಮುಗಿಯಿತು ನನಗೆಲ್ಲ ಇದು ಮಾಡಿದರೆ ಅಂತ ಆದ್ರೆ ಸಾಕಾಗ್ಲಿಕ್ಕಿಲ್ಲ. ಅದಕ್ಕಿಂತಲೂ ಗುರಿಯನ್ನು ಉಂಟಂತಲೇ ಇಟ್ಕೊಂಡು ಅದರ ಮುಂದೆ ಹೋಗ್ಬೇಕಾಗ್ತದೆ. ಇದು ಬರ್ತಾನೆ ಇರ್ತದೆ. ಆಗ ನಿಮ್ಮಲ್ಲಿ ಸರ್ಟಿಫಿಕೇಟ್ ಸಿಗ್ತಾನೆ ಇರ್ತದೆ, ಮೋಟಿವೇಶನ್ ಆಗ್ತಾನೆ ಇರ್ತದೆ. ಅಲ್ಲಿ ಸ್ಟಾಪ್ ಆಗುದಿಲ್ಲ. ಇಲ್ಲಂದ್ರೆ ಮೋಟಿವೇಶನ್ ನಲ್ಲೇ ನಿಮ್ಮ ಮಾತು ನಿಮ್ಮ ಸರ್ಟಿಫಿಕೇಟ್ ನಲ್ಲಿಗೆ ಎಲ್ಲವೂ ಸ್ಟಾಪ್ ಆಗ್ಬೋದು, ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಮತ್ತೆ ಕೆಲವರಿಗೆ ನಮ್ಮ ಒಂದು ಕಾರ್ಯದಿಂದ, ನಮ್ಮ ವೈಖರಿಯಿಂದ, ನಾವು ಮಾಡುವ ಒಂದು ಇದರಿಂದ ನಾವು ಮತ್ತೊಬ್ಬರಿಗೆ ಇನ್ಫ್ಲುಯೆನ್ಸ್ ಆಗಬೇಕು. ಆ ಕೆಲಸದಲ್ಲಿ ಅವರಿಗೆ ನಾವು ಪ್ರೇರಣೆ ಕೊಡುವಂತ ರೀತಿಯಲ್ಲಿ ಇರಬೇಕು, ಮಾಡಿಸ್ಬೇಕು. ಆಗ ಮಾತ್ರ ನಾವು ಏನು ಮಾಡಿದ್ದು ಅದು ಸಾರ್ಥಕ ಆಗ್ತದೆ, ಅಲ್ಲಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಎಲ್ಲವೂ ಲೀಡರ್ಶಿಪ್ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಲೀಡರ್ಶಿಪ್ ಅಂದ್ರೆ ಬರೀ ಒಂದು ಲೀಡರ್ ಪೊಸಿಷನ್ ನಲ್ಲಿ ಲೀಡರ್ ಆಗುವುದಲ್ಲ, ಇನ್ಫ್ಲುಯೆನ್ಸ್ ನಲ್ಲಿ ಲೀಡರ್ ಆಗಬೇಕು. ಇನ್ಫ್ಲುಯೆನ್ಸ್ ಅಂದ್ರೆ ನಮ್ಮಲ್ಲಿ ಒಂದು ಪ್ರೇರೇಪಿಸುವಂತ ಗುಣ ಇರಬೇಕು. ಆಗ ನಾವು ಮತ್ತೊಬ್ಬರಿಗೆ ಲೀಡರ್ ಆಗಿ ನಮ್ಮನ್ನು ಅನುಕರಿಸಿ ಫಾಲೋ ಮಾಡುವವರು ಇರಬೇಕು. ಆಗ ನಾವು ಲೀಡರ್ ಆಗಬೇಕು. ಆ ರೀತಿಯಲ್ಲಿದ್ದರೆ ಮಾತ್ರ ಲೀಡರ್ಶಿಪ್ ಅಂತ ಆಗುದು. ಆದ್ರೆ ಪೊಸಿಷನ್ ಸಿಗ್ತದೆ, ಸ್ಯಾಲರಿ ಕೊಟ್ಟು ಒಂದು ಪೊಸಿಷನ್ ಕೊಡ್ಬೋದು ಅಥವಾ ಏನೋ ಒಂದು ಇದರಲ್ಲಿ ಪೋಸ್ಟ್ ಕೊಟ್ಟು ಸಿಗ್ತದೆ. ಆ ಲೀಡರ್ಶಿಪ್ಗೆ ಏನು ಬೆಲೆ ಇಲ್ಲ, ಅದಿಷ್ಟೇ ಅಂತ ಇರ್ತದೆ, ಅದರದ್ದೊಂದು ಲಿಮಿಟೇ ಇರ್ತದೆ. ಆದ್ರೆ ಮತ್ತೊಂದು ನಮ್ಮ ಎಲ್ಲ ಪ್ಲಾನ್ ಅನ್ನು ಆಕ್ಷನ್ಗೆ ಬದಲಿಸಬೇಕು. ಆಗ ಮಾತ್ರ ಗುರಿ ಮುಟ್ತೇವೆ. ನಾವು ಆಕ್ಷನ್ ಆಗಬೇಕು. ನಾವು ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಆಕ್ಷನ್ ಅಲ್ಲಿ ಹೋದ್ರೆ ಅದನ್ನು ಮಾಡಿದರೆ ಕಾರ್ಯಕ್ಕೆ ತಂದರೆ ಮಾತ್ರ ಎಲ್ಲವನ್ನು ಮುಟ್ಲಿಕ್ಕೆ ಸಾಧ್ಯತೆ. ಆ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನನಗೆ ಬಹಳಷ್ಟು ಸಂತೋಷವು ಕೊಡಿತು. ನನಗೆ ಇದಕ್ಕೆ ಆಹ್ವಾನಿಸಿದ್ದಕ್ಕೆ ನಾನು ಎಲ್ಲರನ್ನು ಈ ಕಾರ್ಯಕ್ರಮ ಇವತ್ತು ಸರ್ಟಿಫಿಕೇಟ್ ಮತ್ತು ಡಿಸ್ಟಿಂಕ್ಷನ್ ಹೋಲ್ಡರ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಅದರಲ್ಲಿ ಸ್ಪೆಷಲ್ ಆಗಿ
ಪೋಷಕರಿಗೆ ನಾನು ಅಭಿನಂದಿಸ್ತೇನೆ, ಅವರನ್ನು ನೀವು ಅದಕ್ಕೆ ಪ್ರೇರೇಪಿಸಿದ್ದಕ್ಕೆ ಎಂದು ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು. ನನಗೆ ಈ ಅವಕಾಶವನ್ನು ಕೊಟ್ಟ ಎಲ್ಲ ಸಂಘಟನಾ ಕಾರ್ಯದರ್ಶಿಗಳಿಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಇದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಸಾಂಪ್ರದಾಯಿಕ ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಬಂದೆ. ನನ್ನೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ನನ್ನ PG ತನಕ ಕೂಡ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ದು. ದೇವರ ಭಾಗ್ಯದಿಂದ ನಾನು ವೃತ್ತಿ ಜೀವನ ಹೆಚ್ಚು ಮಾಡಿದ್ದು ನಾನು ಮುಸ್ಲಿಂ ವೃತ್ತಿ ಬಾಂಧವರ ಜೊತೆ. ಹಾಗೆ ನನ್ನ ತಂದೆ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿದ್ದರು. ನಮ್ಮ ಜೀವನ ಈ ಮೊಬೈಲ್ ಫೋನ್ನಾಗಿ ಜಂಗಮ ಜೀವನ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ವಿ. ನಾನು ಎಲ್ಲಿ ಹೋದರೂ ಒಂದು ಒಳ್ಳೆ ಜನ ಕೆಟ್ಟ ಜನ ಅಂತ ಇರ್ತಾರೆ. ನಾವು ಇತಿಹಾಸವನ್ನು ಹಿಂದೆ ನೋಡಿದರೆ ಈಗ ಏನು ಸಮಸ್ಯೆಗಳಿದೆ ಈಗಲೂ ಇದೆ, ಹಿಂದೆ ಕೂಡ ಇತ್ತು, ಅದು ಮುಂದೆ ಕೂಡ ಇರ್ತದೆ. ಸೊ ನಾವು ಈಗ ಪ್ರಸ್ತುತ ಸಮಾಜದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅದನ್ನು ಹೆಚ್ಚು ತಲೆಯಲ್ಲಿ ಹೊತ್ಕೊಂಡು ಚಿಂತೆ ಮಾಡುವ ಅಗತ್ಯ ಇಲ್ಲ. ಈಗೇನಿದೆ ನಮ್ಮ ಗುರಿ, ನಾವು ಎಲ್ಲಿಂದ ಬಂದಿದ್ದೇವೆ ಅಂತ ನಾನು ಹೇಳೋದು. ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಈಗ ಎಲ್ಲಿದ್ದೇನೆ ಅಂತ ಮಾತ್ರ ಗೊತ್ತು, ಮುಂದೆ ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ. ನನಗಿದು ಒಳ್ಳೆ ಅವಕಾಶ. ಈ ಜೀವನದಲ್ಲಿ ನಾನೇನಾದರೂ ಮಾಡೋದಿದ್ರೆ ಮಾಡಲಿಕ್ಕೆ ಸಾಧ್ಯ ಅಂತ. ಬಹುಶಃ ನನಗೆ ನನ್ನ ಜೀವನದಲ್ಲಿ 2-3 ಒಳ್ಳೆಯ ಅವಕಾಶಗಳಿತ್ತು ಹೀರಾ ವಿಮೆನ್ಸ್ ಕಾಲೇಜನ್ನು ಜಾಯಿನ್ ಆಗುವಾಗ. ಒಂದು ಇಲ್ಲಿ, ಇನ್ನೊಂದು ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನಲ್ಲಿ. ಇಲ್ಲಿಯ 2 ಪಟ್ಟು ಸಂಬಳವನ್ನು ಕೊಡ್ತೇನೆ ಅಂತ ಆಫರ್ ಮಾಡಿದರು. ಇನ್ನೊಂದು ನಮ್ಮ ಮನೆಗೆ ಒಬ್ಬರು ಆಧ್ಯಾತ್ಮಿಕ ಗುರುಗಳು ಬಂದು ಬಹಳ ನಮ್ಮ ಫ್ಯಾಮಿಲಿಗೆ ಪ್ಯಾಕೇಜ್ ಕೊಟ್ಟರು. ಬಹುಶಃ ನನ್ನ ಆಯ್ಕೆ ಹೀರಾ ವಿಮೆನ್ಸ್ ಕಾಲೇಜ್, ಗೊತ್ತಿಲ್ಲ ಯಾಕೆ ಅಂತ. ನಾನು ಆರ್ಡಿನರಿ ಲೆಕ್ಚರರ್ ಆಗಿ ಸೇರಿದೆ. 2 ವರ್ಷದಲ್ಲಿ HOD ಆದೆ. ಒಂದು 4ನೇ ವರ್ಷದಲ್ಲಿ ಪ್ರಾಂಶುಪಾಲಿಕೆಯಾಗಿ ನನ್ನನ್ನು ಆಯ್ಕೆ ಮಾಡಿದರು. ಬಹುಶಃ ನಾನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಮನೆಯಲ್ಲಿ ನಮಗೆ ಅಪ್ಪ ಅಮ್ಮ ಓದ್ಲಿಕ್ಕೆ ಹೇಳ್ತಾ ಇದ್ರು. ನಾವು 5 ಮಕ್ಕಳು, 3 ಹುಡುಗಿಯರು 2 ಹುಡುಗರು. ಅವರು ಪೊಲೀಸ್ ಆಫೀಸರ್ ಆಗಿದ್ದು. ಅವ್ರು ಹೇಳಿದ್ದು ನಿಮಗೆ ಒಂದೇ ಜಾಬ್ ಮಾಡಲಿಕ್ಕೆ ಅವಕಾಶ ಟೀಚರ್, ಅದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ಅಂತ. ಹಾಗೆ ನಮಗೆ ಚಿಕ್ಕದಿರುವಾಗ ಹೇಳ್ತಾ ಇದ್ರು, ನೀವು ಹೆಚ್ಚು TV ನೋಡಬೇಡಿ ಅಂತ. ನಾನು ಪೇರೆಂಟಿಗೆ ಕೂಡ ಹೇಳೋದಿದೆ, ನಾವೇನು ಮನೆಯಲ್ಲಿ ಸಂಸ್ಕಾರ ಕೊಡ್ತೇವೆ ಅದೇ ನಮ್ಮ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ನಾವು ಹೇಳೋದನ್ನು ಕಡಿಮೆ ಮಾಡಬೇಕು, ನಾವು ಮಾಡೋದನ್ನು ತೋರಿಸಬೇಕು ಜಾಸ್ತಿ. ಈ ಪ್ರಸ್ತುತ ಸಮಾಜದಲ್ಲಿ ನಮಗೆ ತಾಳ್ಮೆ ಇಲ್ಲ. ನಮ್ಮಲ್ಲಿ ಹಣ ಇದೆ, ನಮ್ಮಲ್ಲಿ ಸಮಯದ ಕೊರತೆ. ನಾವು ನಮ್ಮ ಮಕ್ಕಳಿಗೆ ಊಟ ಕೊಡ್ತೇವೆ, ಮನೆಯಲ್ಲಿ ಇಷ್ಟ ಇಲ್ಲ ಅಂದರೆ ಒಂದು 500 ರೂಪಾಯಿ ಕೊಟ್ಟು ಪಿಜ್ಜಾ ಬರ್ಗರ್ ತಿಂದು ಬರ್ಲಿಕ್ಕೆ ಹೇಳ್ತೇವೆ. ಆದರೆ ನಾವು ನಿಜವಾಗಿ ಏನನ್ನ ಕೊಡಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಆದರೂ ಹೆತ್ತವರು ಇದ್ದಾರೆ, ಸಮಯವನ್ನು ಕೊಡಬೇಕು. ಅಲ್ಲಿ ನಿಮ್ಮ ಸಣ್ಣ ಮಗುವಿಗೆ ಮಾತ್ರ ಅಲ್ಲ, ನಿಮ್ಮ ಡಿಗ್ರಿಯ ಇವನ್ PG ಇವನ್ ಮದುವೆ ಆಗಿ ಹೋದ್ಮೇಲೆ ಕೂಡ ಮಗ ಬಂದರೆ ನೀವು ಅವರನ್ನು ಆತ್ಮೀಯವಾಗಿ ಮಾತಾಡಬೇಕು. ನೀವು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನಿದ್ದಾರೆ ಅಂತ ಕೇಳಬೇಡಿ. ನಿಮ್ಮ ಪ್ರೀತಿ ಅವರ ಜೀವನವನ್ನು ಬದಲಿ ಮಾಡ್ತದೆ. ಈ ಮಧ್ಯದಲ್ಲಿ ಅಂದರೆ ಈ ಕೋರ್ಸ್ ಏನಿದೆ, ನಾವು ಇಸ್ಲಾಮಿಕ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗ WHO ಹೇಳ್ತದೆ, ಹೂ ಇಸ್ ಎ ಹೆಲ್ತಿ ಪರ್ಸನ್, ಒನ್ ಹೂ ಎಂಜಾಯ್ಸ್ ಎ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್. ನನಗನ್ಸುತ್ತೆ ಈ ಸ್ಪಿರಿಚುವಲ್ ಎಂಬುದನ್ನು ಇಲ್ಲಿ ಬಹಳಷ್ಟು ಸಿಗ್ತದೆ. ಯಾರಿಗೆ ಇದು ಸಿಗ್ತದ ಅವರು ಮುಂದೆ ಈ ಸಮಾಜಕ್ಕೆ ಒಂದು ಅಸೆಟ್ ಆಗ್ತಾರೆ. ಅವರು ಖಂಡಿತ ಲಯಬಿಲಿಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಆಧ್ಯಾತ್ಮಿಕ ಶಿಕ್ಷಣದೊಂದಿಗೆ ನಾವು ಹೋದರೆ ನಮ್ಮ ಜೀವನ ಸರಳ ಹಾಗೂ ಸಹಜವಾಗಿರ್ತದೆ. ನಾವು ಯಾರ ಜೊತೆಗೂ ಮಿಂಗಲ್ ಆಗ್ಬೋದು. ಬಹುಶಃ ನಾನು ಇಲ್ಲಿ ನೋಡುವಾಗ ನಾವು ಒಂದು ಕ್ರಿಮಿನಲ್ ಹತ್ರ ಹೋದರೆ ಕೂಡ ಅವನು ನಮ್ಮನ್ನು ನೋಡಿ ಬದಲಿ ಆಗ್ತಾನೆ. ಒಬ್ಬ ವೀರಾವೇಶದಲ್ಲಿ ಬರ್ತಾನೆ, ನಾವು ಅವನಿಗೆ ತಲೆ ತಗ್ಗಿಸಿ ನಿಂತರೆ ಅವನು ನಮಗೆ ಶರಣಾಗ್ತಾನೆ. ಅವನು ಕತ್ತಿ ಹಿಡ್ಕೊಂಡು ಬಂದು ನಿಂತಾಗ ನಾವು ಕತ್ತಿ ಹಿಡ್ಕೊಂಡ್ರೆ ಏನಾಗ್ತದೆ, ಅಲ್ಲಿ ಸಂಘರ್ಷ ಆಗ್ತದೆ. ಸೊ ನಾನು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ಮೊದಲಲ್ಲಿ ಒಮ್ಮೆ ಹೇಳಿದ್ದೇನೆ, ಏನು ಸಮಾಜದಲ್ಲಿ ನಡೀತದೆ, ನಾವು ಅತ್ಯಾಚಾರ, ಅನಾಚಾರ, ಕರಪ್ಷನ್ ಅಂತ ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗೋದು ಬೇಡ. ನಾವು ನಮ್ಮನ್ನು ಅರಿತುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇದು ಉಪನಿಷತ್ನಲ್ಲಿ ಒಂದು ಮಾತು ಇದೆ, ಅದು ಓಲ್ಡ್ ಇಂಗ್ಲಿಷ್ನಲ್ಲಿ ಇದೆ, ನೋ ದೇ ಸೆಲ್ಫ್ ಅಂತ. ಅಂದರೆ ನಮ್ಮನ್ನು ನಾವು ತಿಳಿಬೇಕು, ನಮ್ಮ ಸ್ಟ್ರೆಂತ್ಗಳ, ನಮಗೇನು ಅಪರ್ಚುನಿಟಿ ಇದೆ ಜೀವನದಲ್ಲಿ, ನಮಗೇನು ಥ್ರೆಟ್ ಇದೆ, ನಮ್ಮ ವೀಕ್ನೆಸ್ ಏನಂತ ಗೊತ್ತಿದ್ರೆ ನಾವು ಸುಂದರವಾದ ಒಂದು ವ್ಯಕ್ತಿತ್ವವನ್ನು
ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಇರಬಹುದು. ಈ ಕಾರ್ಯಕ್ರಮದಲ್ಲಿ ಹಿರಿಯರು ಹಾಗೂ ಕಿರಿಯರು ಇದ್ದಾರೆ. 2 ಜನರೇಷನ್ಗಳ ಬ್ಲೆಂಡ್ ಇದೆ. ಸಾಮಾನ್ಯವಾಗಿ ಹಿರಿಯರ ಜೊತೆ ಸಣ್ಣ ಮಕ್ಕಳು ಬರ್ಲಿಕ್ಕೆ ಇಷ್ಟಪಡುದಿಲ್ಲ. ಅದು ಇಲ್ಲಿ ಇಷ್ಟಪಡ್ತಾರೆ ಅಂದ್ರೆ ಈ ನಮ್ಮ ಮನೆ ಅಜ್ಜ ಎಷ್ಟು ಸ್ವೀಟ್ ಅಂತ ಇಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ 1-2-3 ವಿದ್ಯಾರ್ಥಿಗಳ ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ ಇದ್ದಾರೆ. ಇದು ಬಹುದೊಡ್ಡ ಭಾಗ್ಯ ಅಂತ ನನಗೆ ಅನಿಸ್ತದೆ. ನಮ್ಮ ಸಮಾಜದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದವರನ್ನು ನಾವು ಹೈಲಿ ಎಜುಕೇಟೆಡ್ ಅಂತೇಳಿ ಹೇಳ್ತೇವೆ. ಈ ಹೈಯರ್ ಎಜುಕೇಷನ್ ಅನ್ನು ಪಡೆದವರು, ಅತಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು ಯಾವ ರೀತಿ ನಮ್ಮ ಸಮಾಜದಲ್ಲಿ ಅವರು ಬದುಕ್ತಾ ಇದ್ದಾರೆ ಎಂಬುದು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಲಾಯಿತು. ಶಿಕ್ಷಣವನ್ನು ಎರಡು ವಿಂಗಡಿಸಿದ್ದಾಗಿ, ಅಂದರೆ ಧಾರ್ಮಿಕ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣ, ರಿಲಿಜಿಯಸ್ ಎಜುಕೇಷನ್ ಮತ್ತು ಸೆಕ್ಯುಲರ್ ಎಜುಕೇಷನ್ ಅಂತೇಳಿ 2 ಬೇರೆ ಬೇರೆ ಮಾಡಿದ ಕಾರಣದಿಂದಾಗಿ ಆಗಿದೆ ಎಂದು. ಈ ಹೈಲಿ ಎಜುಕೇಟೆಡ್ ಅಂತೇಳಿ ನಾವು ಯಾರನ್ನು ಹೇಳುವುದು? ಯಾರು ಅತಿ ಹೆಚ್ಚು ಸೆಕ್ಯುಲರ್ ಶಿಕ್ಷಣವನ್ನು ಪಡೀತಾರೋ, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಯಾರು ಪಡೀತಾರೋ ಅವರನ್ನು ಈ ರೀತಿ ನಾವು ಹೇಳುತ್ತೇವೆ. ಆದರೆ ಯಾರು ಈ ದೀನಿ ಶಿಕ್ಷಣವನ್ನು ಅತಿ ಹೆಚ್ಚಾಗಿ ಪಡೆಯುತ್ತಾರೋ ಅವರನ್ನು ಯಾರು ಕೂಡ ಹೈಲಿ ಎಜುಕೇಟೆಡ್ ಅಂತೇಳಿ ಹೇಳ್ತಾ ಇಲ್ಲ, ತುಂಬ ವಿದ್ಯಾಭ್ಯಾಸವನ್ನು ಪಡೆದವರು ಎಂದು ಹೇಳ್ತಾ ಇಲ್ಲ. ಬದಲಾಗಿ ಅವರನ್ನು ಹೇಳ್ತಾರೆ ಜ್ಞಾನವುಳ್ಳವರು, ಅರಿವಿರುವವರು, ನಾಲೆಜ್ ಇರುವವರು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಹೈಲಿ ಎಜುಕೇಟೆಡ್ ಮತ್ತು ನಾಲೆಜ್ ಇರುವವರು ಹಾಗೆ ಹೇಳಲಿಕ್ಕೆ ಕಾರಣ ಏನೆಂದರೆ ಅರಿವು, ಜ್ಞಾನ ಎಂಬುದು ಅದು ಜೀವನವನ್ನು ಬದಲಾಯಿಸುತ್ತದೆ. ಈ ಜ್ಞಾನ ಎಂಬುದು ಅಥವಾ ನಾಲೆಜ್ ಎಂಬುದು ಅದು ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತ ಅಲ್ಲ. ವಿದ್ಯಾಭ್ಯಾಸ ಎಂದು ಹೇಳಿದರೆ ಈ ಅರಿವು ಅಥವಾ ಜ್ಞಾನ ಅದು ಯಾರಲ್ಲಿ ಇರ್ತದೋ ಅದು ಅವರಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದರ್ಥ. ಅಂದರೆ ಈ ಜ್ಞಾನ, ನಾಲೆಜ್ ಅದು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧಪಟ್ಟದ್ದು ಆಗಿರುತ್ತದೆ. ಈ ಜ್ಞಾನ ಇಲ್ಲದ ಕಾರಣದಿಂದಾಗಿ ಆಗಿರುತ್ತದೆ ಇಂದು ಈ ಸಮಾಜದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು ಸಮಾಜದಲ್ಲಿ ಅತ್ಯಂತ ಯಾರು ಕೆಟ್ಟ ಇದು ಸಮಾಜವನ್ನು ಸಮಾಜವನ್ನು ಕೊಳ್ಳೆ ಹೊಡೆಯುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೋ ಅವರು ಇವರಾಗಿರುವುದನ್ನು ನಮಗೆ ಕಾಣಬಹುದು. ಅಂದರೆ ಈ ನಾಲೆಜ್ ಇಲ್ಲದವರು, ಯಾವ ನಾಲೆಜ್? ಅದು ಸೃಷ್ಟಿಕರ್ತನ ಅರಿವು. ಆ ಸೃಷ್ಟಿಕರ್ತನ ಅರಿವು ಯಾರಲ್ಲಿ ಇರ್ತದೋ ಅವರಾಗಿರ್ತಾರೆ ಹೆಚ್ಚಿನ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆದವರು. ಈ ರೀತಿ ನಾವು ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದರೆ ಇಂತಹ ಜ್ಞಾನ ನಮಗೆ ಅತಿ ಅಗತ್ಯವಾಗಿದೆ. ಅಂದರೆ ಯಾವ ಜ್ಞಾನ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಪ್ರಥಮವಾಗಿ ಅವತೀರ್ಣವಾದಂತಹ ಸೂರ, ಅದರ 5 ಆಯತ್ತುಗಳು, ಪ್ರಥಮವಾಗಿ ಅವತೀರ್ಣವಾದಂತಹ 5 ಆಯತ್ತುಗಳು ಅದೆಲ್ಲವೂ ನಮಗೆ ಗೊತ್ತಿದೆ. ಯಕರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ನೀನು ಓದು ನಿನ್ನನ್ನು ಸೃಷ್ಟಿಸಿದ ನಿನ್ನ ಪ್ರಭುವಿನ ನಾಮದೊಂದಿಗೆ ಎಂದು ಹೇಳಲಾಗ್ತದೆ. ಈ ಪ್ರಭುವಿನ ನಾಮ ಎಂಬುದು ಅದಾಗಿರುತ್ತದೆ ನಾಲೆಜ್, ಅದಾಗಿರುತ್ತದೆ ಅರಿವು, ಅದಾಗಿರುತ್ತದೆ ಜ್ಞಾನ. ಈ ಜ್ಞಾನವನ್ನು ಯಾರು ಸಂಪಾದಿಸುತ್ತಾರೋ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅವರವರ ಮಕ್ಕಳನ್ನು ಕೂಡ ಅದೇ ರೀತಿ ಅವರು ಪೋಷಿಸುತ್ತಾರೆ. ಇಂದು ನಾವೆಲ್ಲ ತುಂಬ ಆಲಸಿಗಳಾಗಿ ಬಿಟ್ಟಿದ್ದೇವೆ ಎಲ್ಲ ವಿಷಯದಲ್ಲಿ ಕೂಡ. ಮೊದಲೆಲ್ಲ ನಮಗೆ ಗೊತ್ತಿದೆ, ನಾವು ಚರಿತ್ರೆಯನ್ನು ಕಲೀಲಿಕ್ಕಾಗಿ ಎಲ್ಲಿಂದ ಎಲ್ಲಿ ಯಾವುದೋ ಒಂದು ದೇಶದಿಂದ ಯಾವುದೋ ಒಂದು ದೇಶಕ್ಕೆ ಅವರು ಹೋಗ್ತಾ ಇದ್ದರು. ಅಬ್ದುಲ್ ಖಾದರ್ ಜೀಲಾನಿಯವರ ಚರಿತ್ರೆ ನಮಗೆ ಗೊತ್ತಿದೆ. ಹೀಗೆ ಹಲವಾರು ಮಹಾನ್ ವ್ಯಕ್ತಿಗಳ ಚರಿತ್ರೆ ನಮಗೆ ಗೊತ್ತಿದೆ. ಎಲ್ಲಿಂದ ಎಲ್ಲಿಗೋ ಹೋಗಬೇಕಾಗಿತ್ತು. ಆ ಕಾಲ ಎಲ್ಲ ಕಳೆಯಿತು. ಆನಂತರ ನಾವು ಶಾಲೆಗಳಿಗೆ ಅಥವಾ ಕಾಲೇಜ್ಗಳಿಗೆ ಹೋಗಿ ಕಲಿಯುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣವಾಯಿತು. ಹೀಗೆ ಆಗ್ತಾ ಇದ್ದ ಹಾಗೆ ಜನರು ಹೆಚ್ಚು ಆಲಸಿಗಳಾಗ್ತಾ ಇದ್ದಾರೆ. ಆದರೆ ಅಲ್ಲಾಹನ ಏನ್ ಮಾಡ್ತಾನೆ, ಜನರು ಆಲಸಿಗಳಾಗ್ತಾ ಇದ್ದ ಹಾಗೆ, ಹೆಚ್ಚೆಚ್ಚು ಆಲಸಿಗಳಾಗ್ತಾ ಇದ್ದ ಹಾಗೆ ಅಲ್ಲಾಹನು ಹೆಚ್ಚು ಹೆಚ್ಚು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾನೆ. ಮೊದಲೆಲ್ಲ ಇಂತಹ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಕಲೀಲಿಕ್ಕೆ. ಇಸ್ಲಾಮಿನ ಬಗ್ಗೆ ಕಲೀಲಿಕ್ಕಿರುವಂತಹ ವ್ಯವಸ್ಥೆ ಇದ್ದದಂತ ಹೇಳಿದ್ರೆ ಅದು ಮದ್ರಸ ಮಾತ್ರ. ಆ ಮದ್ರಸದ 7ನೇ ತರಗತಿ ಅಥವಾ 10ನೇ ತರಗತಿಯವರೆಗೆ ಕಲಿತರೆ ಅಲ್ಲಿಗೆ ಮುಗಿಯಿತು. ಆ ನಂತರ ಅದರ ಮುಂದುವರಿಕೆ ಇಲ್ಲದ ಕಾರಣದಿಂದಾಗಿ ಆಗಿರ್ತದೆ ಆ ಮಕ್ಕಳಲ್ಲಿ ಮತ್ತು ಅವರ ಪೇರೆಂಟ್ಸ್ ಅಲ್ಲಿ ಕೂಡ ಯಾವುದೇ ಬದಲಾವಣೆ ಕಾಣದೇ ಇರುವುದು. ಆದರೆ ಈಗ ಹಾಗೆ ಅಲ್ಲ. ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತ ಅಗತ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಶಾಲೆಗೆ ಹೋಗುವಾಗ ಅವರು ಕಿಲೋಮೀಟರ್ ಗಟ್ಟಲೆ ನಡೀತಾ ಇದ್ದರು. ಅದರ ಅಗತ್ಯವೂ ಕೂಡ ಈಗಿಲ್ಲ. ಅಥವಾ ಶಾಲೆಗೆ ಹೋಗುವ ಅಗತ್ಯವೂ ಕೂಡ ಇಲ್ಲ. ಈಗ ಎಲ್ಲಿ ಕುಳಿತಿದ್ದೇವೆ ನಾವು ಅಲ್ಲಿ ನಮ್ಮ ಈ ಒಂದು ಬೆರಳಿನಿಂದ ಏನು ಬೇಕಿದ್ದರೂ ಕಲಿಯುವಂತಹ ವ್ಯವಸ್ಥೆ ಈಗ ಇದೆ. ಇದು ಅಲ್ಲಾಹನು ನೀವು ಹೆಚ್ಚು ಹೆಚ್ಚು ಕಲೀರಿ ಅಂತ ಹೇಳಿ ಇಂತಹ ವ್ಯವಸ್ಥೆಯನ್ನು ಅಲ್ಲಾಹನು ಅತಿ ಹೆಚ್ಚು ಹೆಚ್ಚು ಮಾಡಿಕೊಡುವುದಾಗಿರುತ್ತದೆ. ಇದರಲ್ಲಿ ಒಂದು
ಒಂದು ವ್ಯವಸ್ಥಿತವಾದಂತಹ ಒಂದು ರೂಪ ಇರಬೇಕಾಗಿದೆ. ಈ ರೀತಿ ಒಂದು ವ್ಯವಸ್ಥೆಯನ್ನು ಕೊಡುವಂತಹ ಎಲ್ಲ ಇದು ಇದ್ದರೂ ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಅವರು ಒಂದು ವ್ಯವಸ್ಥಿತವಾಗಿ ಈ ಕಲಿಕೆ ಮುಂದುವರಿಬೇಕು ಎನ್ನುವಂತಹ ಉದ್ದೇಶದಿಂದ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ಅಲ್ಲಾಹನು ಕುರಾನ್ನಲ್ಲಿ ಹೇಳ್ತಾನೆ, ನಿಮಗೆ ಕೊಡಲಾಗಿರುವಂತಹ ಎಲ್ಲ ಅನುಗ್ರಹಗಳ ಕುರಿತು ನಾನು ಪ್ರಶ್ನಿಸುತ್ತೇನೆ ಅಂತೇಳಿ. ಇದು ಕೂಡ ಅಲ್ಲಾಹನು ನಮಗೆ ನೀಡಿರುವಂತಹ ಒಂದು ಅನುಗ್ರಹವಾಗಿದೆ. ಈ ಸಂಸ್ಥೆಯವರ ಅಧೀನದಲ್ಲಿ ಕಲಿಯುವುದು ಎಂದು ಅಲ್ಲಾಹನು ಕೊಟ್ಟಂತಹ ಅನುಗ್ರಹ. ಈ ಒಂದು ಇದನ್ನು ವ್ಯವಸ್ಥೆಯನ್ನು ನಾವು ಸದುಪಯೋಗ ಪಡಿಸದಿದ್ದರೆ ಖಂಡಿತವಾಗಿಯೂ ನಾಳೆ ಅಲ್ಲಾಹನು ನಮ್ಮಲ್ಲಿ ಕೇಳದಿರಲಾರನು. ಇಂತಹ ಒಂದು ಅನುಗ್ರಹವನ್ನು ನಾನು ಕೊಟ್ಟೆ, ಅದರ ಪ್ರಯೋಜನವನ್ನು ನೀನು ಎಷ್ಟರ ಮಟ್ಟಿಗೆ ಪಡೆದೆ ಎಂದು ಅಲ್ಲಾಹನು ಕೇಳದೇ ಇರಲಾರನು. ಆದ್ದರಿಂದ ಅಲ್ಲಾಹನ ಆ ವಿಚಾರಣೆಯಲ್ಲಿ ನಾವು ನಮಗೆ ಉತ್ತರ ಸಿಗದೆ ಆಗಬಾರದು. ನಾವು ಆದಷ್ಟು ಹೆಚ್ಚು ಇದರ ಪ್ರಯೋಜನವನ್ನು ಪಡೆಯಬೇಕಾಗಿದೆ. ಇಂದು ನಮ್ಗೆಲ್ಲರಿಗೂ ಗೊತ್ತುಂಟು, ಎಲ್ಲರೂ ಏನ್ ಮಾಡ್ತಾರೆ, ಡಿಗ್ರಿಗಾಗಿ ಅಥವಾ ಅದರ ಸರ್ಟಿಫಿಕೇಟ್ಗಾಗಿ ಅವರು ಏನು ಬೇಕಿದ್ರು ಮಾಡ್ತಾರೆ. ಒಂದು ಸಾಧಾರಣ ಡಿಗ್ರಿ ಆಗುವಾಗ ಅಥವಾ ಗ್ರಾಜುಯೇಷನ್ ಪಡೆಯುವಾಗ ಒಂದು 20 ರಿಂದ 25 ವರ್ಷದವರೆಗೆ ಆಗಿರ್ತದೆ. ಅದರ ನಂತರ ಕೂಡ ಕಲಿಯುವವರು ಇದ್ದಾರೆ. ಎಲ್ಲ ಇದು ಬಿರುದುಗಳಿಗೆ ಆಗಿರುತ್ತದೆ. ಹೀಗೆ ಜೀವನದ 20-25 ವರ್ಷ ಇದಕ್ಕೋಸ್ಕರವೇ, ಈ ಸರ್ಟಿಫಿಕೇಟ್ಗೋಸ್ಕರವೇ ಅವರದ್ದು ಜೀವನ ಸಾಗಿರ್ತದೆ. ಆಮೇಲೆ ಆ ಸರ್ಟಿಫಿಕೇಟ್ನ ಆಧಾರದಲ್ಲಿ ಅವರು ಒಳ್ಳೆ ಕೆಲಸವನ್ನು ಪಡೆಯುತ್ತಾರೆ. ಆ ಸರ್ಟಿಫಿಕೇಟ್ಗೆ ಅವರಿಗೆ ಒಳ್ಳೆಯ ಬೆಲೆ ಇರ್ತದೆ, ಮೌಲ್ಯ ಇರ್ತದೆ. ಅದರ ಆಧಾರದಲ್ಲಿ ಅವರು ಸಂಪಾದನೆಯನ್ನು ಮಾಡಬಹುದಾಗಿದೆ. ಹೀಗೆ ಇದು ಎಷ್ಟರವರೆಗೆ ಮಾಡಬಹುದು? ಒಂದು ಹೆಚ್ಚು ಅಂತ ಹೇಳಿದ್ರೆ ಒಂದು 40-45 ವರ್ಷದವರೆಗಾದರೂ ಈ ಒಂದು ಸರ್ಟಿಫಿಕೇಟ್ನ ಇದರಲ್ಲಿ ಬದುಕಬಹುದು, ಸಂಪಾದನೆ ಮಾಡಬಹುದಾಗಿದೆ. ಅದರ ನಂತರ ಒಂದು ಆ ಡಿಗ್ರಿಯನ್ನು ಹಿಡಿದು ಆಮೇಲೆ 40-45 ವರ್ಷದ ನಂತರ ಅವರು ರಿಟೈರ್ಡ್ ಆಗ್ತಾರೆ. ಆಮೇಲೆ ಅದಕ್ಕೆ ಏನು ಬೆಲೆ ಇರುವುದಿಲ್ಲ, ಅಂದ್ರೆ ಜೀವನದಲ್ಲಿ ನಿವೃತ್ತಿ ಆಗಿರ್ತದೆ. ಆದರೆ ಈ ಧಾರ್ಮಿಕವಾದಂತಹ ಶಿಕ್ಷಣದಿಂದಾಗಿ ಸಿಗುವಂತಹ ಸರ್ಟಿಫಿಕೇಟ್ ಅದು 40-45 ಆ ಸರ್ಟಿಫಿಕೇಟ್ ಸಿಕ್ಕಿದ ನಂತರ 40-45 ವರ್ಷ ಅಥವಾ 60-70 ವರ್ಷದಿಂದ ಅದರ ಮೌಲ್ಯ ಮುಗಿಯುವಂತಹದ್ದಲ್ಲ. ಅದರ ಮೌಲ್ಯ ಎಷ್ಟರವರೆಗೆ ಇರುತ್ತದೆ ಅಂತ ಹೇಳಿದ್ರೆ, ಇಹಲೋಕದಲ್ಲಿ ಇಲ್ಲಿಯೂ ಕೂಡ ಮರಣ ಆಗಿ ಆ ಮರಣದ ನಂತರದ ಜೀವನ ಅದು ಹಲವಾರು ವರ್ಷಗಳವರೆಗೆ ಅದು ಮುಗಿಯುವಂತಹದಲ್ಲ. ಶಾಶ್ವತವಾದಂತಹ ಜೀವನಕ್ಕೆ ಮೌಲ್ಯ ಸಿಗುವಂತಹ ಒಂದು ಸರ್ಟಿಫಿಕೇಟ್ ಆಗಿರ್ತದೆ. ನಾವು ಇಲ್ಲಿ ಕಲಿತು ನಾವು ಎಷ್ಟು ಧಾರ್ಮಿಕ ಶಿಕ್ಷಣವನ್ನು ಪಡಿತೇವೆ, ಇಸ್ಲಾಮನ್ನು ನಾವು ಎಷ್ಟು ಕಲಿತೇವೆ ಅಷ್ಟು ನಮಗೆ ಸಿಗುವುದು. ಇದು ಅದರ ಅಗತ್ಯ ಇಲ್ಲ. ನಾನು ನನ್ನಷ್ಟಕ್ಕೆ ಜೀವಿಸ್ತಾ ಇದ್ದೇನೆ, ನಾನು ಮುಸ್ಲಿಮನಾಗಿರ್ಲಿಕ್ಕಾಗಿ ಸಾಧಾರಣ ನನಗೆ ಎಷ್ಟು ಬೇಕು ಅಷ್ಟನ್ನೆಲ್ಲ ನಾನು ಕಲ್ತಿದ್ದೇನೆ, ಆರಾಧನೆಗಳನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಾಕಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಸ್ಲಾಮಿನ ಅರ್ಥವೇ ವಿಧೇಯತೆ ಮತ್ತು ಶಾಂತಿಯಾಗಿದೆ. ವಿಧೇಯತೆ ಅಂತ ಹೇಳಿದ್ರೆ ಏನರ್ಥ? ನಾವು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿಯೂ ಎಲ್ಲಾ ವಿಷಯದಲ್ಲಿ ಕೂಡ ಅಲ್ಲಾಹನಿಗೆ ವಿಧೇಯನಾಗಿರಬೇಕು. ಹಾಗಾದ್ರೆ ಈ ವಿಧೇಯನಾಗುವುದು ಹೇಗೆ ಎಂಬುದರ ಅರಿವಿಲ್ಲದಿದ್ದರೆ ಯಾರಿಗೂ ಕೂಡ ಮುಸ್ಲಿಮನಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಅರಿವನ್ನು ನಾವು ಪಡೆಯಬೇಕು. ಈ ಅರಿವನ್ನು ಪಡೆದಂತಹ ಸರ್ಟಿಫಿಕೇಟ್ ಹೋಲ್ಡರ್ ನಾವು ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಹಾಗೆ ಆದರೆ ಮಾತ್ರ ನಮಗೆ ಈ ಹಲೋಕದಲ್ಲಿ ಕೂಡ ಅಲ್ಲಾಹನ ಆ ಇಸ್ಲಾಂನ ಅರ್ಥಪೂರ್ಣ ಆಗ್ತದೆ, ಶಾಂತಿ ಸಿಗ್ತದೆ, ನಮಗೂ ಶಾಂತಿ ಸಿಗ್ತದೆ, ನಮ್ಮ ಸಮಾಜದಲ್ಲೂ ಈ ಜಗತ್ತಿನಲ್ಲಿಯೂ ಕೂಡ ಶಾಂತಿ ಸ್ಥಾಪನೆ ಆಗ್ತದೆ. ಮಾತ್ರವಲ್ಲ, ಪರಲೋಕದಿಂದ ಅದರಲ್ಲಿ ಅಪಾರವಾದಂತಹ ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಆದರೆ ಇಲ್ಲಿಗೆ ಮುಗಿಯುವಂತಹ ಈ ಸರ್ಟಿಫಿಕೇಟ್ಗೋಸ್ಕರ ಎಲ್ಲರೂ ಕೂಡ, ಅದು ಮಕ್ಕಳಾಗಿರಬಹುದು ಅಥವಾ ಪೋಷಕರಾಗಿರಬಹುದು, ಅವರು ಪಡಬಾರದ ಶ್ರಮ ಪಡ್ತಾರೆ. ಅವರು ಎಷ್ಟು ಬೇಕಿದ್ದರೂ ಅವರ ಸಂಪತ್ತನ್ನು ಖರ್ಚು ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವರ ಸಮಯವನ್ನು ಖರ್ಚು ಮಾಡ್ತಾರೆ, ಅವರ ಪರಿಶ್ರಮವನ್ನು ಕೂಡ ಅವರು ಪರಿಶ್ರಮ ಪಡ್ತಾರೆ. ಆದರೆ ನಾಳೆಗಾಗಿ ಶಾಶ್ವತವಾಗಿ ಉಳಿಯುವಂತಹದಕ್ಕಾಗಿ ಯಾರು ಕೂಡ ಅವರು ಹಣ ಖರ್ಚು ಮಾಡುವುದಿಲ್ಲ, ಅವರ ಸಮಯವನ್ನು ವಿನಿಯೋಗಿಸುವುದಿಲ್ಲ, ಅವರು ಅದಕ್ಕಾಗಿ ತ್ಯಾಗ ಪರಿಶ್ರಮವನ್ನು ಕೂಡ ಮಾಡುವುದಿಲ್ಲ. ಈ ಒಂದು ಮನಸ್ಥಿತಿಯನ್ನು ನಾವು ಬದಲಾಯಿಸಬೇಕಾಗಿದೆ. ನಮ್ಮ ಜೀವನ ಎಂದು ಹೇಳಿದರೆ ಇದು ಪ್ರಿಪರೇಷನ್ ಆಗಿದೆ, ಇದು ತಯಾರಿ ಆಗಿದೆ ಅಥವಾ ಇದು ಸಿದ್ಧತೆಯಾಗಿದೆ. ಯಾವುದಕ್ಕೆ ತಯಾರಿ, ಯಾವುದಕ್ಕೆ ಸಿದ್ಧತೆ? ಅದು ನಾಳೆಯ ಜೀವನಕ್ಕಾಗಿದೆ. ನಾಳೆಯ ಜೀವನ ಎಂದು ಹೇಳಿದರೇನು? ಮರಣಾನಂತರ ನಮಗೆ ಬರಲಿರುವಂತಹ ಆ ಶಾಶ್ವತವಾದಂತಹ ಜೀವನ. ಅಲ್ಲಿಗೆ ನಾವು ನಾಳೆಯ ಜೀವನವನ್ನು ನಾವು ಸುಖಮಯವಾಗಿ ನಾವು ಸಾಗಿಸಬೇಕಾದರೆ ಇಲ್ಲಿ ನಮಗೆ ಎಷ್ಟು ಜ್ಞಾನವನ್ನು ಸಂಪಾದಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಸಂಪಾದಿಸಬೇಕು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ನಾವು ಅದನ್ನು ಅನುಸರಿಸಬೇಕಾಗಿದೆ.
ಈ ಒಂದು ಸಂಸ್ಥೆಯಲ್ಲಿ ಇದು ಎಕ್ಸಾಮ್ ಬರೆದ ಕಾರಣಕ್ಕಾಗಿ ಯಾರಿಗೂ ಕೂಡ ಇಂತಹ ಸಂಪೂರ್ಣವಾದಂತಹ ಜ್ಞಾನ ಅವರು ಪಡೆದಿದ್ದಾರೆ ಎಂದು ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಇದು ಒಂದು ಹನಿ ಮಾತ್ರ, ಸಾಗರದ ಹನಿ ಮಾತ್ರ. ಆದರೆ ಈ ಕಾರ್ಯಕ್ರಮ ಅಥವಾ ಈ ಒಂದು ಕೋರ್ಸ್ ಇದು ನಿಮಗೆ ಮೋಟಿವೇಶನ್ ಆಗಬೇಕು, ನಿಮಗೆ ಇದು ಸ್ಫೂರ್ತಿ ಆಗಬೇಕು. ಇನ್ನೂ ಕೂಡ ಹೆಚ್ಚು ಹೆಚ್ಚು ಕಲೀಲಿಕ್ಕೆ, ಹೆಚ್ಚು ಹೆಚ್ಚು ಕಲಿತು ಅದನ್ನು ಅನುಸರಿಸಲಿಕ್ಕೆ ಅದಕ್ಕೆ ಸ್ಫೂರ್ತಿ ಆಗಬೇಕು. ಏನಿದ್ದರೂ ಕೂಡ ಎಫರ್ಟ್ ಇಲ್ಲದಿದ್ದರೆ, ಪರಿಶ್ರಮ ಇಲ್ಲದಿದ್ದರೆ ಯಾವುದನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇವತ್ತು ನಾನು ಇಲ್ಲಿಗೆ ಬರಬೇಕಂತ ಮನಸ್ಸು ಮಾಡದಿದ್ದರೆ ಅಥವಾ ನಿಮ್ಮೊಂದಿಗೆ ಮಾತನಾಡಬೇಕೆಂದು ಮನಸ್ಸು ಮಾಡದಿದ್ದರೆ, ಅದಕ್ಕಿರುವಂತಹ ತಯಾರಿ ಮಾಡದಿದ್ದರೆ ನನ್ನಿಂದ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ನೀವು ಎಕ್ಸಾಮ್ ಬರೆಯಲಿಕ್ಕೆ, ಇಲ್ಲಿಗೆ ಬರಲಿಕ್ಕೆ ತಯಾರಿ ಮಾಡದಿದ್ದರೆ, ಪರಿಶ್ರಮ ಪಡದಿದ್ದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಕೂಡ ಪರಿಶ್ರಮ ಪಡಬೇಕಾಗಿದೆ. ಪರಿಶ್ರಮ ಪಡಬೇಕಾದ್ರೆ ಮನಸ್ಸು ಬೇಕು, ಮನಸ್ಸಿದ್ದರೆ ಮಾರ್ಗ. ಆದ್ದರಿಂದ ಯಾವ ಅಸಾಧ್ಯವನ್ನು ಕೂಡ ಅಲ್ಲಾಹನು ಸಾಧ್ಯ ಮಾಡ್ತಾನೆ. ಕೆಲವರು ಹೇಳ್ತಾರೆ ನಮಗೆ ವಯಸ್ಸಾಯಿತು, ಕಲಿಯುವಂತಹ ಕಾಲ ಎಲ್ಲ ಕಳೆದು ಹೋಯಿತು, ಮಧ್ಯ ವಯಸ್ಸು ಸಾಗಿತು ಅಂತೇಳಿ. ಆದರೆ ನಮಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ, ಅವರಿಗೂ ಕೂಡ 40ನೇ ವಯಸ್ಸಿನಲ್ಲಾಗಿತ್ತು ಅವರಿಗೆ ನಬುವತ್ತು ಸಿಕ್ಕಿದ್ದು. ಅದೇ ರೀತಿ ಅವರ ಸಹಾಬಿಗಳು, ಅವರೊಂದಿಗೆ ಅವರ ಒಡನಾಡಿಗಳು, ಅವರೆಲ್ಲರೂ ಕೂಡ ಎಲ್ಲರೂ ಏನು ಸಣ್ಣ ವಯಸ್ಸಿನವರೇ ಆಗಿರಲಿಲ್ಲ, ಮಕ್ಕಳು ಯುವಕರು ಅವರು ಆಗಿರಲಿಲ್ಲ. ಅವರೆಲ್ಲರೂ ಕೂಡ ಅಂದು ಬರೆಯುವಂತಹ ವ್ಯವಸ್ಥೆ ಅಷ್ಟು ಸರಿಯಾಗಿರಲಿಲ್ಲ. ಎಲ್ಲರೂ ಕಂಠಪಾಠ ಮಾಡ್ತಾ ಇದ್ದರು, ಬೈಹಟ್ ಮಾಡ್ತಾ ಇದ್ದರು. ಇದಕ್ಕೆ ಕಾರಣ ಏನು? ಅವರು 40 ವಯಸ್ಸು ದಾಟಿದರೂ ಕೂಡ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಅವರಲ್ಲಿದ್ದಂತಹ ಮನಸ್ಸು ಮತ್ತು ಆ ಸಾಧನೆ ಮಾಡಬೇಕು ಎನ್ನುವಂತಹ ಹಠ ಅದಾಗಿತ್ತು. ಅದು ಖಂಡಿತವಾಗಿಯೂ ನಾವು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಬೇಕು. ಇದಕ್ಕಾಗಿ ಅಲ್ಲಾಹ ನಮ್ಮನ್ನು ಅನುಗ್ರಹಿಸಲಿ ಎಂದು ಹೇಳ್ತಾರೆ. ಅತಿ ಹೆಚ್ಚು ಅಂಕ ಗಳಿಸಿದಂತಹ 5 ವಿದ್ಯಾರ್ಥಿಗಳಿಗೆ ರೂಪಾಯಿ 2,000 ಗೌರವಧನವನ್ನು ನೀಡಲಾಗುವುದು. ವಿಶೇಷ ಪುರಸ್ಕಾರದೊಂದಿಗೆ ರೂಪಾಯಿ 2,000 ಗೌರವಧನವನ್ನು हिंदुस्तान ही में नहीं बल्कि दुनिया भर में जो है पूरी इंसानियत परेशान है अमन और सुकून के लिए। जैसा कि अभी हमारी बहन ने बात बताई कि तालीम याफ्ता होना, बड़ी बड़ी डिग्रियां लेना, अच्छी अच्छी यूनिवर्सिटी में तालीम हासिल करना, उसका बावजूद जो है आज दुनिया में क्या हालात हैं हम अच्छी तरह से देख रहे हैं। हर जगह बर्बरियत है, लूटमार है, बेईमानी है, तरह तरह के जो है लिंचिंग हो रहा है। फिर हमारे हिंदुस्तान में अगर दे जाए, मानवते का नाम है ही नहीं है, इंसानियत नाम की कोई चीज़ जो है आज ख़त्म होती जा रही है। उसकी असल वजह यही है कि हमने हमारे जो असलाफ ने जो हमें ट्रांसफ़र किया है, जो तहज़ीब हमें दी है, उस तहज़ीब से हम दूर होते जा रहे हैं। हमारे जो तालीमात हैं उसको हम छोड़ते जा रहे हैं। हम समझते हैं कि जो तालीम हम यूनिवर्सिटियों में पढ़ते हैं, जो किताबें हम पढ़ते हैं, वो पढ़ लेना और अच्छी डिग्री ले लेना, गोल्ड मेडल हासिल कर लेना हमारी कामयाबी है, और बच्चों को भी हम कमों पेश ऐसा ही कर रहे हैं। तो ये दरअसल जो है ज़हर है। एक शायर ने बड़ी अच्छी बात की, इस दौर में तालीम है अमराज मिल्लत की दवा। इस दौर में तालीम है अमराज मिल्लत की दवा, है खून फासिद के लिए तालीम मिस्ल निश्तर। मौलाना हाली का शेर है। उन्होंने कहा कि ये तालीम जो है, तालीम को हम जो है 2 हिस्सों में हमने बांट लिया है, मजहबी तालीम और दुनियावी तालीम। ये बांट जो है अंग्रेज के दौर में ज़्यादा हुई। हालांकि इस्लाम एक ही को मानता है, एक ही तालीम है, कहीं 2 नहीं है। दुनिया और दीन को डिवाइड नहीं किया है था इस्लाम ने, ये दोनों एक ही हैं। दुनिया और आखिरत, दुनिया में अगर हम अमल करेंगे तो आखिरत अच्छी होगी, यहाँ बांट लेंगे तो कोई फायदा नहीं। यह गलत तस्वुर है। तस्वुर इस्लाम, जो कॉन्सेप्ट ऑफ एजुकेशन इन इस्लाम इज वेरी क्लियर मैडम। इस्लाम सेज दैट द नॉलेज, व्हाई वी शुड गेन द नॉलेज, knowledge is gained to know our creator. Who is our creator? We should know it through knowledge only, and we should know who I am. I should know my position also. I have been created as a human being by the creator, not as an ape. That's what the modern scientists are telling about, particularly the Darwin. In his theory he states that man is evolved from an ape. It is not true. It is only a concept. But reality is man is created by a man, by the creator. And this man from Adam, the entire community, the entire world. The Islamic concept is very clear that the entire human being, we are believe in the brotherhood,
universal brotherhood. We believe in universal brotherhood. That is the concept of Islam. The other thing is why we should give the education. It is because to morality, by and by, the child should get the awareness and it should be sound in morality. That is the third concept. The fourth one is he should earn by his livelihood by the righteousness, but not with the wrong methods or something like that. I will tell one story. A gentleman, in the olden days there were no traditional schools like this. The teachers used to come to house, or they will make a place and they sit, the student has to go there. One rich man wanted to teach his son, give some education. He hired a person. The teacher came to that boy the first day and taught a lesson. Don't tell lies, don't be angry. This was the lesson given to the child first day. And the teacher asked the child, my dear son, tomorrow I am going to come, I will ask this lesson again. Please learn and come back. The next day the teacher came and he asked, my dear boy, have you learned the lesson? The student replied, my dear respected sir, I didn't learn today. The teacher, politely he said, please learn this lesson and come tomorrow. The child went. The third day, the boy came and teacher also had repeated the same question. Did you learn the lesson? The boy replied, respected sir, today also I didn't learn the lesson. Then the teacher got angry and he said he has given a slap. After some time, a pause, a few moments later, the child said, sir, I learned the lesson. The teacher was surprised. What is this? From 3 days I am telling. And he said, I didn't learn only by getting one slap. Now he is telling that he learned the lesson. He asked, my dear student, please tell me what is the matter. For 3 days you are telling didn't learn, and after getting one slap, and you tell you learned the lesson. No, all audience who are present, I request to listen the answer of the boy. You should listen carefully and try to understand what is the meaning of learning. The boy said, sir, the first day you have given the lesson of two things. Number one is, I should not tell lies. And the second part of your lesson was, don't be angry. From the first day itself, I given up telling lies. But it was very difficult for me to control the anger. So I tried my best. That's why I was replying to your question, I didn't learn the lesson. Today when you beat me, I got angry, but I controlled the anger, I learned the lesson. This is how we should learn. One of the learned professor said, learning is not only by reading the books or something like that, but what we learned, it should come to practice. Then only the reflection of what we read, it will come. Otherwise it won't come. So we should see that what we are reading from the Upanishads, Mahabharata, whatever it may be, the books which you are reading, to which religion you believe, you should read by understanding. And it should be practiced, and with our practice only, we should be model to our kids, to our younger generation. Then only they will hear. I am telling, my dear son, don't tell lies. If somebody is asking outside came and knocked the door, and I am a debtor to him, I know that who has come, I will tell my son, go and tell that man, gentleman who is standing outside, that I am not there in the house. The boy goes there, uncle, my father says, my father is not in the house. So what we are teaching? One time we are telling, don't tell the lies. I am very harsh if you tell the lies. Another time when I am telling my child, I am teaching my child to tell the lies. How this double standard? How the child will learn? So we should be more careful. We should become a model.
Unless we are not becoming a model, we will not create an environment what we require. So we should be more particular to bring up our children. It is very difficult era. In this present situation, to teach morals to others, it's very difficult. You know, we will think that our children will be kidnapped only when somebody has taken away from the home. No, our children are already kidnapped mentally by seeing the TVs, by reading the various articles and all, by using the mobile, internet and all. The fikr what has then come, that is of other. They have been kidnapped already. They are no more helpful to us in the later stages. They are very, if you have seen in your house, or I think you are all belong to a very respectful families. I do respect you, but you have seen some boys who are Muslims, they make the, hairstyle very close and with the lines and all this. What does it mean? They are already kidnapped. They have no respect to Islam or their religion or to the parents. Why? Because we are not kicking up. We are not giving the model to them. So it is a very challenging period and very difficult period. We know that what is going on in this world and also particularly in our country. No religion will teach hatred. You go ahead any this one, either Bhagavad Gita or anywhere, nothing. Upanishads, I have read, but I have not found any hatred in this book. In Quran, Alhamdulillah, it is not for Muslims, it is for the entire humanity. Shahru Ramzan allazi unzila fihi al-Quran hudal linnas. It is for the entire humanity. The Quran is not for Muslims. It is a misconception of my brotherhood, my brothers in India and others, that they feel that Islam is for only, Quran is only for Muslims, but it is a wrong concept. The Quran is for entire community, entire mankind. So we should realize what it teaches, we should be practiced. There is some difficulty, though we are the holders of Quran, we believe in Quran, but our practices of majority is against the Quran. That's why we are sending the wrong messages to others. We should correct ourselves, and first of all, we keep our life in front of our family, our house, and make an environment in such a way. There is a story. A wise old man was advising his grandson. They are having free, after retirement, 70, 75 years, they have no other job, just to tell some stories to their younger ones. He was telling that, my dear grandson, there is a fighting inside me. The fighting is very fearful, and they are fighting between two wolves. One wolf is bad, the other wolf is good. One is evil, another is good. What is evil? Evil creates hatred, jealous, what not. All bad things the evil wolf is doing. And the other is love, affection, goodness, kindness, to help other is the work of the good wolf. Then the grandson asks, grandson, my grandfather, who will win? Among these two, the fighting is going on in your inside between the two wolves. Then you please tell me who will win. The grandfather says, my dear grandson, the one will win to whom you are feeding. If you hear to the people who are negative thinking, the evil wolf will win. If you feed to the good wolf, you live in a good environment. If you love, if you help to others, the needy, then the good wolf will win. Now the thing is, you have to decide yourself what you want, to whom you want to feed, whether to good or to the bad. This is in inner feelings. We should think about that. We should teach our students in such a way. Otherwise, if there is no mankind, nothing will be there. As is said by Basavana or thing like that,
ನೀನು ಮಾನವನಾಗು, ಮನುಷ್ಯಕ್ಕಿಂತ ಮಾನವನಾಗಬೇಕು. ಮಾನವ ಆಗಲಿಲ್ಲ, ಪ್ರಪಂಚದಲ್ಲಿ ಏನು ಮಾಡೋಕ್ಕಾಗಲ್ಲ. ನಾವು ನಿಜವಾಗ್ಲೂ ಮನುಷ್ಯನಾಗಿ ಹುಟ್ಟಿದ್ದೀವಿ, ಬಟ್ ಮಾನವತೆಯನ್ನು ಕಲ್ತ್ಕೊಂಡಿದ್ದೀವಿ, ನಮ್ಮಲ್ಲಿಲ್ಲ. ಈಗ ನೋಡಿ, ಪ್ರಾಣಿಗಳಿಗೆ ನಮ್ಮಲ್ಲಿ ಎಷ್ಟು ಗೌರವ ಕೊಡ್ತೀವೋ ಮನುಷ್ಯರಿಗೆ ಗೌರವ ಇಲ್ಲ. ನೋಡ್ತಾ ಇದ್ದೀರಿ ನಾವು, ಇದರಲ್ಲೆಲ್ಲ ಟಿ ವಿನಲ್ಲಿ ನೋಡ್ತೀರಿ, ಪೇಪರ್ನಲ್ಲಿ ನೋಡ್ತೀವಿ. ಮನುಷ್ಯರಿಗೆ ಮನುಷ್ಯನಾಗಿ ಹುಟ್ಟೋದೀಗ ಕಷ್ಟ ಆಗ್ಬಿಟ್ಟಿದೆ. ಕೆಲವು ಸಮಯ ಅವ್ರಿಗೆ ಹೊಡಿತಾ ಇದ್ರೆ, ಕೆಲವು ಸಮಯ ಥಿಂಕ್ ಮಾಡ್ತೀನಿ ನಾನು, ಒಂದು ನಿಜವಾಗ್ಲೂ ಹಸುವನಾಗಿ ಹುಟ್ಟಿರ್ತಿದ್ರೆ ನನಗೆ ಈ ಥರ ಹೊಡಿತಾ ಇರಲಿಲ್ಲ, ಲಿಂಚಿಂಗ್ ಮಾಡ್ತಾ ಇರಲಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದು ಏನಾಯ್ತಪ್ಪ ಅಂತ ಆಗಿದೆ. ಸೃಷ್ಟಿಕರ್ತನೂ ನೋಡ್ತಾ ಇದ್ದಾನೆ, ಏನಪ್ಪ ಇದು ವಿಷಯ, ನಾನು ಈ ಥರ ಏನೋ ಇದು ಕಲಿಸ್ಲಿಲ್ವಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಇದು ಯಾಕೆ ಅಂತಂದರೆ, ನಮ್ಮ ಇದರಲ್ಲಿ ಇನ್ಸೈಡ್ನಲ್ಲಿ ಆ ಬ್ಯಾಡ್ ವುಲ್ಫ್ ಇದೆಯಲ್ಲ, ಅದಕ್ಕೆ ನಾವು ಆಹಾರವನ್ನು ಕೊಡ್ತಾ ಇದ್ದೀವಿ. ಅದರಿಂದ ಹೇಟ್ರೇಟ್ ಬರ್ತಾ ಇದೆ. ಅಥವಾ ಹೋದರೆ ಭಾರತ ದೇಶದಲ್ಲಿ, ನಮ್ಮ ಇತಿಹಾಸದಲ್ಲಿ ಇಂಥ ಒಂದು ಯಾವುದೂ ನಡೆದಿಲ್ಲ. 800 ವರ್ಷ ಮುಸ್ಲಿಮರು ಭಾರತದಲ್ಲಿ ಆಡಳಿತ ಮಾಡಿದ್ದಾರೆ. ಅವ್ರ ಪೀರಿಯಡ್ನಲ್ಲೂ ಯಾವ ಹಿಂದೂಸೇ ಬರೆದಿದ್ದಾರೆ ಚರಿತ್ರೆಯನ್ನು, ಅದ್ರ ಓದ್ಬೋದು. ಇಲ್ಲೆಲ್ಲ ಒಳ್ಳೆ ಗಣ್ಯರು ಕುಂತಿದ್ದಾರೆ. ಎಲ್ಲೂ ನೀವು ತೋರಿಸ್ಲಿಕ್ಕೆ ನಮ್ಮ ಇದರಲ್ಲಿ ಹಿಸ್ಟ್ರಿನಲ್ಲಿ ಕಾಣೋದಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಈಗ ಫೀಡಿಂಗ್ ಮಾಡ್ತಾ ಇದ್ವಿ ಹೇಟ್ರೇಟನ್ನು. ಅದನ್ನು ನಾವು ಕಲೀಲಿಲ್ಲ ಅಂತಂದರೆ ಯಾವಾಗಲೂ ಉಳಿಯೋಕ್ಕಾಗೋದಿಲ್ಲ. ಒಬ್ಬ ಈಜಿಪ್ಷಿಯನ್ ಇವ್ರು ಹೇಳ್ತಾರೆ, ಅಹಮದ್ ಶೌಖಿ, an Egyptian poet. I will not quote the Arabic one, I will tell the English this one. A nation without morals is a nation in danger. A nation without morals is a nation in danger. That's what is going on in India. We are in danger, and we have to see that morals are compulsory in our youth. If that is not there, certainly we have come to very close to the red alert is coming now. When the water is rising, the dams will show the red alerts. Oh, this is the level. If the water rises above this level, there is a danger to the dam. Like that it has come to our country, and everyone, whoever it may be, which religion he believes, it is his duty to see that this should be eradicated. We should convert the hatred to the love and affection. And we are all human beings. No one should hate anyone. Hatred is not there. Particularly in Indian culture, it is alien to us. If we read the ancient histories, ನಮ್ಮ ಸಂಸ್ಕೃತಿಯಲ್ಲಿ ಈ ನಮ್ಮ ಪರಂಪರೆನೇ ಅಲ್ಲ ಜನಗಳನ್ನು ಹೊಡೆಯೋದು, ಆ ಥರ ಮಾಡೋದು. ನಮ್ಮ ಪರಿಶೀಲನ ಕಾಲದಲ್ಲಿ ಯಾವುದೋ ಒಂದು ನೋಡಿ ಎಲ್ಲೂ ಇದಿಲ್ಲ. ಎಷ್ಟು ಯಾವಾಗಲೂ ಏನಾದರೂ ತೊಂದರೆ ಇದ್ದರೆ ಆ ತೊಂದರೆ ನಿವಾರಣೆಸಕ್ಕಾಗಿ ಮಾತ್ರ ಕೆಲಸ ಮಾಡ್ತಿದ್ರೆ ವಿನ ನೀನು ಯಾವ ಜಾತಿ, ನೀವು ಯಾವ ಪಂಗಡ, ನೀನು ಎಲ್ಲಿಂದ ಬಂದಿ ಅದು ಕೇಳ್ತಾ ಇರಲಿಲ್ಲ. ಫಸ್ಟ್ ಅವನಿಗೆ ಏನಪ್ಪ ದುಃಖ ಇದೆ ಅದನ್ನು ಪರಿಣಾಮಕ್ಕಾಗಿ ಅದನ್ನು ಪರಿಹರಿಸಕ್ಕಾಗಿ ಕೆಲಸ ಮಾಡ್ತಿದ್ರು, ಯಾವಾಗಲೂ ಕೇಳ್ತಾ ಇರಲಿಲ್ಲ. ಇದೀಗ ಒಂದೇನೋ ಆಗಿದೆ. ನಾನು ನಮ್ಮ ಸೃಷ್ಟಿಕರನ ಅಲ್ಲಾಹನಿಂದ ನಾವು ಬಯಸೋದೇನೆಂದರೆ, ನಮ್ಮ ದೇಶದಿಂದ ಇದು ಒಂದು ಹೊರಗಡೆಯಿಂದ ಬಂದಿರೋ ಸಂಸ್ಕೃತಿ ಬೇಗ ನಮ್ಮಲ್ಲಿ ಇಲ್ಲಿಂದ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಿದ್ರೆ, ಇದು ಮುಂಚೆ ಇರಲಿಲ್ಲ. 1758ನಲ್ಲಿ ನಮ್ಮ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತಲ್ಲ, ಆವಾಗ ಹಿಂದೂ ಮುಸ್ಲಿಂ ಅಂತ ಏನೂ ಇರಲಿಲ್ಲ. ಎಲ್ಲ ಜೊತೆಯಲ್ಲೇ ಇದ್ದರು, ಜೊತೆಯಲ್ಲೇ ಹೋರಾಟ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರು ನೋಡಿದ್ರು ಇದನ್ನು ಕಂಟಿನ್ಯೂ ಆದರೆ ನಾವು ಸ್ವರಾಜ್ಯ, ನಾವು ನಮ್ಮ ಇದು ಆಡಳಿತ ಇಲ್ಲಿ ಉಳಿಸೋಕ್ಕೆ ಅವಕಾಶವಿಲ್ಲ. ಇದನ್ನು ನಾವು ಏನಾದರೂ ಮಾಡಿ ಇವರಿಬ್ಬರಲ್ಲಿ ನಾವು ಡಿವೈಡ್ ಮಾಡಿದರೆ ಮಾತ್ರ ಇಲ್ಲಿ ನಮಗೆ ಉಳಿಯೋಕ್ಕೆ ಅವಕಾಶ ಸಿಗುತ್ತೆ ಅಂತ ಅವ್ರೇನು ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ಅಲ್ಲಿಂದ ಇದು ಬಂದಿರೋದು. ಅದಕ್ಕಿಂತ ಮುಂಚೆ ನೀವು ನೋಡಿ ಎಲ್ಲೂ ಯಾವಾಗಲೂ ಆಗಿಲ್ಲ ಇದು. ಅದರಿಂದ ನಾವು ತಿಳ್ಕೋಬೇಕಾಗಿ ವಿನ ನಾವು ಮಾಡ್ತಾ ಇರೋದೇನು, ನಮ್ಮ ಮುಂದೆ ಬರುವ ಜನರೇಷನ್ಗೆ ನಾವು ಏನು ಪಾಠ ಕೊಡ್ತಾ ಇದ್ದೀವಿ ಅದನ್ನು ತಿಳಬೇಕು. ಅವ್ರಿಗೆ ಉಳಗಾಲ ಇಲ್ಲ. ನಾವು ಈ ಥರ ಕಂಟಿನ್ಯೂ ಮಾಡ್ತಾ ಇದ್ರೆ ಮುಖ ನೋಡಿದ್ರೆ ಹೇಟ್ರೇಟ್ ಬರುತ್ತೆ, ಅದನ್ನು ಕಲಿಬೇಕು. ಇದನ್ನು ಇಟ್ಕೊಂಡು ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಮ್ಮ ಮಕ್ಕಳು ಒಳ್ಳೆಯ ಸ್ಕೂಲು ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ. ಅದರಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಆದರೆ ಅವರಲ್ಲಿ ನೈತಿಕತೆಯನ್ನು ಇಲ್ಲ. ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು, ಏನಾದರೂ ಆಗ್ಬೋದು. ಡಾಕ್ಟರಿಗೆ ಡಾಕು ಆಗೋದಕ್ಕೆ ಸಮಯ ಏನು ಬೇಕಾಗಿಲ್ಲ. ನಾವು ಕೇಳ್ತಾ ಇದ್ದೀವಿ, ಡಾಕ್ಟರು ಕಿಡ್ನಿ ಕಳೀತಾ ಇದ್ದಾರೆ,
ಡಾಕ್ಟರು ಅದೇನೋ ಕದೀತಾ ಇದ್ದಾರೆ. 1,000 ರೂಪಾಯಿ ಬಿಲ್ ಇದ್ರೆ ಅದಕ್ಕೆ 10,000 ಯಾವ ಥರ ಮಾಡಬೇಕು ಅದೆಲ್ಲ ಅವರೆಲ್ಲ ಇದೆ, ನಾವು ನೋಡ್ತಾ ಇದ್ದೀವಿ. ಟಿ ವಿಗಳಲ್ಲೂ ಈಗ ಸರಿಯಾಗಿ ರಿಪೋರ್ಟ್ ಅದು ಬರ್ತಾ ಇದ್ದದೆ. ಅದು ಯಾವಕ್ಕೆ ನಮ್ಮಲ್ಲಿ ಮೆಟೀರಿಯಲಿಸಮ್ ಜಾಸ್ತಿ ಬರ್ತಾ ಇದೆ. ಆ ಮೆಟೀರಿಯಲಿಸಮ್ ಕೂಡ ಅದು ಹೊರಗಡೆಯಿಂದಾನೇ ಬಂದಿರೋದು, ನಮ್ಮಲ್ಲಿ ಇರ್ತಿಲ್ಲ, ನಮ್ಮ ಸಂಸ್ಕೃತಿಯಲ್ಲ ಇರಲಿಲ್ಲ. ಯಾವ ಜಾತಿಯಲ್ಲಿ ಆದ್ರೂ ಏನಾದರೂ ಇರಲಿ, ಇದನ್ನು ನಾವು ಯಾವ ಥರ ತಡೆಗೆ ಹಾಕಬೇಕಂತ ಅಂದರೆ ನಾವು ತಿರ್ಗಾ ಅಲ್ಲಿಗೆ ಹೋಗಬೇಕು. ಆ ಸೃಷ್ಟಿಕರ್ತನು ಏನು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾನೋ ಆ ಗೈಡೆನ್ಸ್ ಮುಖಾಂತರ ನಮ್ಮ ಜೀವನವನ್ನು ನಾವು ಮಾಡಿದರೆ, ಅದರ ಮುಖಾಂತರ ನಾವು ಹೋಗಿದ್ರೆ ಇವೆಲ್ಲ ಕೆಡಕುಗಳು ನಿವಾರಿಸ್ಬೋದು ಅಂತ ನಮ್ಮಲ್ಲಿ ಅದರಲ್ಲಿ ಇಮಾನ್ ಏನಿದೋ ಅದನ್ನು ನಾವು ಮಾಡ್ಕೋಬೇಕು. ನಮ್ಮ ಎಲ್ಲರೂ ನಮ್ಮ ಬೇರೆ ಯಾರಾಗೂ ತೊಂದರೆ ಆಗಲೋ ನಮಗೆ ತೊಂದರೆ ಆದಂಗೆ ಅದನ್ನು ನಾವು ಮರೆಯಬಾರ್ದು. ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅದನ್ನು ಇಟ್ಕೊಂಡು ಈ ಡಿಸ್ಟೆನ್ಸ್ ಎಜುಕೇಷನ್ನ ಮುಂದುವರಿಸ್ತಾ ಇದೆ. ತಾವೆಲ್ಲ ಸಹಾಯ ಮಾಡಬೇಕು. ನಮ್ಮಲ್ಲಿ ಎಲ್ಲ ಮಕ್ಕಳಲ್ಲಿ ಇರಬೇಕು, ಇಲ್ಲದೆ ಹೋದರೆ ನಾವು ಏನೂ ಮಾಡೋಕ್ಕಾಗಲ್ಲ. ನೋಡಿ, ನಮ್ಮ ಮನುಷ್ಯ ಒಂದು ಸರಿಗಾದರೆ ಪ್ರಪಂಚನೇ ಸರಿ ಆಗ್ತದೆ. ಅದೊಂದು ಸ್ಟೋರಿ ಒಂದು ಹೇಳ್ತೀನಿ ನಾನು. ಒಬ್ಬ CEO ಅಮೇರಿಕಾದಲ್ಲಿ ಮನೆಗೆ ಬರ್ತಾನೆ, ಸಾಯಂಕಾಲ ಆಗುತ್ತೆ ಬರ್ತಾನೆ. ಮನೆಗೆ ಬರದ ತಕ್ಷಣ ಹೆಂಡತಿ ಹೇಳ್ತಾರೆ, ನೀವು ಬಂದ್ಬಿಟ್ಟಿದ್ದೀರಾ, ಒಂದು 4-5 ವರ್ಷದ ಮಗು ಇರುತ್ತೆ, ಈ ಮಗುಗೆ ನೀವು ನೋಡ್ಕೊಳ್ಳಿ, ನಾನು ಸ್ವಲ್ಪ ಲೇಡೀಸ್ ವಿಂಗ್ನಲ್ಲಿ ಮೀಟಿಂಗ್ ಇದೆ, ನಾನು ಅಲ್ಲಿ ಹೋಗ್ತೀನಿ ಅಂತ. ಹೋಗುವಾಗ ಇನ್ನೇನು ಮಾಡ್ತಾ ಅವ್ನು ಹೇಳ್ತೇನೆ, ನನಗೇನೋ ಭಾಳ ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಒಂದು ಪ್ರೆಸೆಂಟೇಷನ್ ಮಾಡಬೇಕು, ನಮ್ಮ ಆಫೀಸ್ನಲ್ಲಿ ಮೀಟಿಂಗ್ ಇದೆ, ದಯವಿಟ್ಟು ನೀನು ಇವತ್ತು ಕ್ಯಾನ್ಸಲ್ ಮಾಡು ಅಂದರೆ ಕೇಳೋದಿಲ್ಲ ಹೆಂಡತಿ. ಇಲ್ಲ ನನಗೆ ಹೇಳಿದ್ದಾರೆ, ನಾನು ಹೋಗಲೇಬೇಕು ಅಂತ ಹೋಗ್ತಾರೆ. ಈ ಮಗು ಬಹಳ ಕ್ಲೇವರ್ ಆಗಿರುತ್ತೆ. ಮಗು ಹೇಳ್ತೇನೆ, ನಾನು ಹೊರಗಡೆ ಹೋಗಬೇಕು, ನನಗೂ ಎಲ್ಲಾದರೂ ಕರ್ಕೊಂಡೋಗಿ, ನಾನು ಇವತ್ತು ಮನೇಲಿ ಇರೋಲ್ಲ ಅಂತ ತಂದೆಗೆ ಭಾಳ ಹಿಂಸೆ ಮಾಡುತ್ತೆ. ತಂದೆ ಹೇಳ್ತೇನೆ, ನಾನು ಎಷ್ಟೇ ಸಮಜಾಯಿಸಿದ್ರು ಮಗು ಕೇಳೋದೇ ಇಲ್ಲ. ಕೊನೆಗೆ ತಂದೆಗೆ ಒಂದು ಮೈಂಡ್ನಲ್ಲಿ ಬರುತ್ತೆ, ಟೇಬಲ್ ಮೇಲೆ ಪೇಪರ್ ಇರುತ್ತೆ, ನ್ಯೂಸ್ ಪೇಪರು. ಆ ನ್ಯೂಸ್ ಪೇಪರ್ ಮೇಲೆ ಏನಾಯ್ತು, ಪ್ರಪಂಚದ ಒಂದು ಕಂಪ್ಲೀಟ್ ನಕ್ಷೆ ಇರುತ್ತೆ, ವರ್ಲ್ಡ್ ಮ್ಯಾಪ್. ಅದನ್ನು ನೋಡಿ ಅವನಿಗಿದು ಒಂದು ಯೋಚನೆ ಬರುತ್ತೆ, ಈ ವರ್ಲ್ಡ್ ಮ್ಯಾಪನ್ನು ಪೀಸ್ ಮಾಡಿಕೊಟ್ಬಿಟ್ಟು ಮಗುಗೆ ಹೇಳಿ, ನೋಡಪ್ಪ ಮಗು, ಈ ವರ್ಲ್ಡ್ ಮ್ಯಾಪ್ ನಾನೆಲ್ಲ ಪೀಸ್ ಮಾಡಿದ್ದೀನಿ, ಈ ಸರಿಯಾಗಿ ಜೋಡಿಸ್ಬಿಟ್ರೆ ನಾನು ಆಗಲೇ ನಿನಗೆ ಕರ್ಕೊಂಡು ಹೊರಗಡೆ ಹೋಗ್ತೀನಿ ಅಂತ ಮಗುಗೆ ಹೇಳಿದ್ರೆ, ಇವನು ಮಾಡುವಾಗ ಮಾಡೋಲ್ಲ, ನಾನು ಇವನಿಗೆ ಕರ್ಕೊಂಡು ಹೋಗಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ಇವನು ಇಲ್ಲೇ ಎಂಗೇಜ್ ಆಗುತ್ತಾನೆ ಅಂತ ಇವನು ಬಯಸು. ಆ ಥರ ಅವನಿಗೆ ತೋರಿಸಿ ಆ ಪೇಪರ್ ಹರಿತಾ ಇರ್ತಾನೆ. ಹರಿದು ಆಮೇಲೆ ಕೊಡ್ತಾನೆ, ಎಲ್ಲ ಸ್ಮಾಲ್ ಪೀಸಸ್ ಮಾಡಿ, ಎಲ್ಲ ಕಂಪ್ಲೀಟ್ ವರ್ಲ್ಡ್. ಆಮೇಲೆ ಒಂದು 10-15 ನಿಮಿಷದಲ್ಲೇ ಮಗು ಬರುತ್ತೆ, ಅಪ್ಪ ನಾನು ವರ್ಲ್ಡ್ ಮ್ಯಾಪ್ ಸರಿ ಮಾಡಿಬಿಟ್ಟಿದ್ದೇನೆ ಅಂತ. ಅಪ್ಪನಿಗೆ ಆಶ್ಚರ್ಯ, ಇದೇನಪ್ಪ, ನಾನೇ ಆ ಪೇಪರ್ ಕೊಡ್ತೀನಿ, ನಾನು ಮಾಡ್ತಾ ಇರಲಿಲ್ಲ. ಹಿಮಾಲಯ ಪರ್ವತ ಇದೆ, ಅಲ್ಲೇ ಇದೆ, ಈಜಿಪ್ಟ್ ಎಲ್ಲಿದೆ ಅಲ್ಲಿದೆ, ಅಮೇರಿಕಾ ಎಲ್ಲಿದೆ ಅಲ್ಲಿದೆ, ಅಮೆಜಾನ್ ಎಲ್ಲ ಕರೆಕ್ಟಾಗಿ ಯಾವ ರೀತಿಯಪ್ಪ ಮಾಡಿದೆ ಅಂತಂದರೆ ಆ ಮಗು ಹೇಳ್ತಾರೆ, ಪಾಪ ನೀವು ಪೇಪರ್ ಹಿಡ್ದಿದ್ದೀರಲ್ಲ, ಅದ್ರ ಹಿಂದ್ಗಡೆ ಒಂದು ಮನುಷ್ಯನ ಫೋಟೋ ಇತ್ತು, ಆ ಫೋಟೋಗೆ ಸರಿ ಮಾಡಿಬಿಟ್ಟು ತಿರುಗಿಸ್ಬಿಟ್ಟೆ, ವರ್ಲ್ಡ್ ಮ್ಯಾಪ್ ಸರಿ ಆಯಿತು ಅಂತ. ಆ ಥರ ನಮಗೆ ಏನಾಗಿದೆ, ನಾವು ಅದೇ ಯೋಚನೆ ಮಾಡಬೇಕು. ಮನುಷ್ಯ ಸರಿ ಆಯಿತು ಅಂದರೆ ಪ್ರಪಂಚ ಸರಿ ಆಗ್ಬಿಡುತ್ತೆ. ಅದಕ್ಕೆ ಮಾರಲ್ ಎಜುಕೇಷನ್ ಈಸ್ ಎ ಬೆಸ್ಟ್. ಅದನ್ನು ನಾವು ಯಾವಾಗಲೂ ಆಲಸ್ಯ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ಬೋರ್ಡ್ ಆಫ್ ಎಜುಕೇಷನ್ ಏನು ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದೆ, ಅದನ್ನು ಉಪಯೋಗಿಸಿಕೊಂಡು ನಮ್ಮ ಮಕ್ಕಳಿಗೆ ನಾವೆಲ್ಲ ಇದು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು. ಅದೇ ಸಾಧಕ ಅದೆಲ್ಲ ನಾವು ಓಪನ್ ಮಾಡ್ತಾ ಇದ್ದೀವಿ ಮೈಂಡನ್ನು. ಅಲ್ಲಿ ಮಕ್ಕಳು ಆಮೇಲೆ ಅದು ಒಂದು ಸಲ ಡೋರ್ ಹೊರಗಡೆ ಬಂದರೆ ಮಾತ್ರ ಅವ್ರಿಗೆ ಇದಾಗುತ್ತೆ, ಇಲ್ಲದಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಕೂತ್ಕೋಬೇಕು. ಈಗ ನೋಡಿ, ಒಳ್ಳೆ ಮಾನಿಗಳು ಅವ್ರ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಾರೆ ಅಂತ. ಡೆಲ್ಲಿನಲ್ಲಿ ನೀವು ಕೇಳಿದ್ದೀರಾ, ಹಾಮಿದ್ ಅನ್ಸಾರಿ ಅಲ್ಲ, ಸೈಯದ್ ಹಾಮಿದ್ ಅಲಿ ಅಂತ ವೈಸ್ ಚಾನ್ಸಲರ್ ಆಗಿದ್ದರು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ. ಅವರು ಸೆಕ್ರೆಟರಿ ಕೂಡ ಆಗಿದ್ದರು ಪಾರ್ಲಿಮೆಂಟ್ನಲ್ಲಿ. ಅವರು ಒಂದು ಕ್ಲಬ್ಗೆ ಬರ್ತಿದ್ರು, ಇಬ್ಬರು ಗಂಡ ಹೆಂಡತಿರು ಎಲ್ಲ IAS ಆಫೀಸರ್ಸ್ ಒಂದು ಕಡೆ ಕ್ಲಬ್ನಲ್ಲಿ ಬರ್ತಿದ್ರು. ಅವರು ನೋಡಿದ್ರು, ಒಬ್ಬ ಗಂಡ ಹೆಂಡತಿಯರು ಇಬ್ಬರೂ IAS ಆಫೀಸರ್ಸು 7 ಗಂಟೆ ಆಯ್ತ ತಕ್ಷಣ ಟಕ್ ಅಂತ ಹಾಲ್ ಖಾಲಿ ಮಾಡಿಬಿಡ್ತಿದ್ರು. ಸುಮಾರು ದಿವಸ ನೋಡಿದ್ರು ಹಾಮಿದಲ್ಲಿ. ಒಂದು ದಿವಸ ಇವ್ರಿಗೆ ತಾಳಕ್ಕಾಗಲಿಲ್ಲ, ಕರೆದು ಹೇಳಿದ್ರು, ನೀವೇನು 7 ಗಂಟೆ ಪ್ರತಿದಿನ 7 ಗಂಟೆಗೆ ಯಾಕೆ ಬಿಟ್ಟು ಹೋಗ್ತೀರಾ, ಸ್ವಲ್ಪ ಹೇಳ್ತೀರಾ ಅಂತ. ಅವ್ರು ಹೇಳಿದ್ರು, ನನಗೆ 2 ಮಕ್ಕಳಿದೆ, 2 ಮಕ್ಕಳಿದ್ದಾರೆ ನಮ್ಮ ಮನೇಲಿ, ನಾವು 7:30 9:30 ಗಂಟೆ ಆ ಮಕ್ಕಳಿಗೆ ಟೈಮ್ ಕೊಡ್ತೀವಿ, 2 ಗಂಟೆ. ನಮಗೆಲ್ಲ ಚೆನ್ನಾಗಿ ಗೊತ್ತು. ಪಾರ್ಲಿಮೆಂಟ್ ಸೆಕ್ರೆಟರಿಗೆ ನಾವು ಭೇಟಿ ಒಂದು 10 ನಿಮಿಷ ಟೈಮ್ ತಗೊಳ್ಬೇಕಂದ್ರೆ 1 ವಾರ 2 ವಾರ ಆಗುತ್ತೆ, ತಿರುಗಬೇಕು ಅವ್ರ ಹಿಂದ್ಗಡೆ, 10 ನಿಮಿಷ ಟೈಮ್ ಕೊಡಲಿಕ್ಕೆ. ಅಂಥ ವ್ಯಕ್ತಿಗಳು ತಮ್ಮ ಮಕ್ಕಳಿಗೆ 2 ಗಂಟೆ ಕೊಡ್ತಾರೆ ಅಂತೆ. ನಾವಿಲ್ಲಿ ಕೂತಿದ್ದಾರಲ್ಲ, ಅವ್ರಿಗೆ ಭಾಳ
ಹೃತ್ಪೂರ್ವಕ ಅಭಿನಂದನೆ ಇದನ್ನು ಕೇಳ್ತೀನಿ. ದಯವಿಟ್ಟು ನೀವು ಹೇಳಿ, ನಿಮ್ಮ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತೀರಾ? ಇದೆಯಾ ನಮ್ಮ ಹತ್ರ ಟೈಮು? ನಮ್ಮಲ್ಲಿ ಹೋಟೆಲಲ್ಲಿ ಕಾಲ ಕಳೆಯೋದಕ್ಕೆ 2 ಗಂಟೆ ಉಂಟು. ಒಂದು ಯಾವುದು ಪೇಪರಲ್ಲಿ ಅದೇನು ಇರೋದಿಲ್ಲ, ಅದಕ್ಕೆ ತಿರುಗಿಸಿ ಪದೇ ಪದೇ ಓದ್ತೀವಿ, 2 ಗಂಟೆ ಬೇಕು. ಎಲ್ಲೋ ಸುಮ್ಮನೆ ಎಲ್ಲೋ ಹೋಗ್ಲಿಕ್ಕೆ ಟೈಮ್ ಉಂಟು. ನಮ್ಮ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಅಂಥ ಮಕ್ಕಳಿಗೆ ಕೊಡಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಅವರೆಲ್ಲಿ ಗುಣಕಾರ ಆಗ್ತಾರೆ? ಅವರೆಲ್ಲಿ ಏನು ಇದಿದೆ ಅಲ್ಲಿ ಕಲಿತಾರೆ? ಸಾಧ್ಯವಿಲ್ಲ. ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ ಏನೆಂದರೆ, ದಯವಿಟ್ಟು ಬೇರೆ ಯಾರಿಗೂ ಕೊಡದೇ ಇದ್ರು ಬೇಡ, ತಮ್ಮ ಮಕ್ಕಳಿಗೆ ದಿವಸ ಅಟ್ಲೀಸ್ಟ್ 1 ಗಂಟೆ ನೀವು ಕೊಡಿ. ಏನು ಓದಿಸ್ಬೇಡಿ. ಅವ್ರು ಏನು ಬರ್ತಾರೆ ಅವ್ರನ್ನ ಅಲ್ಲಿ ಕೂತ್ಕೊಳ್ಳಿ, ಮುನ್ಗಡೆ ನೋಡಿ, ಅದು ಚೇಂಜ್ ನೋಡಿ. 1-2-3 ತಿಂಗಳಲ್ಲಿ ಅವರಲ್ಲಿ ಯಾವ ಥರ ಅವ್ರು ಓದೋ ಅಭ್ಯಾಸ ಬಂದ್ಬಿಡುತ್ತೆ. ಓದೋದು ಕಷ್ಟ, ನಮಗೂ ಓದಲಿ ಒಂದು ಅರ್ಧ ಗಂಟೆ ಹೋದರೆ ನಿದ್ರೆ ಬಂದ್ಬಿಡುತ್ತೆ. ಮಕ್ಕಳೆಲ್ಲಿ ಓದ್ತಾರೆ? ಆಕಳಿಸ್ತಾ ಶುರು ಮಾಡ್ತಾರೆ. 10 ನಿಮಿಷದಲ್ಲೇ ಆಕಳಿಸ್ತಾನೆ, ಹಿಂಗೆ ಓದ್ತಾ ಇರ್ತಾನೆ, ನಿದ್ರೆ ಬಂದ್ಬಿಡುತ್ತೆ. ನೀವು ಕೂತ್ಕೊಂಡ್ರೆ ಭಯದಿಂದ ಆದರೂ ಅವ್ನು ಇದು ಮಾಡ್ತಾನೆ. 1 ವಾರ 15 ದಿವಸಕ್ಕೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಈಗ ನಮ್ಮ ತಂದೆ ತಾಯಿ ಅಂತೂ ಬಿಡೋದಿಲ್ಲಪ್ಪ, ನಾನು ಚೆನ್ನಾಗಿ ಓದಲೇಬೇಕು ಅಂತ ಓದ್ತಾನೆ, ಅಭ್ಯಾಸ ಆಗಿಬಿಡುತ್ತೆ. ಆಮೇಲೆ ಒಳ್ಳೆದೇನು ಮಾಡ್ತಾನೆ. ಇಲ್ಲದೆ ಹೋದರೆ ಏನೇನಾಗ್ತಾನೆ, ಒಂದು ಅಭ್ಯಾಸ ಆಗಿ ಒಂದು ದೊಡ್ಡವನು ಆಗ್ಬಿಡ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ಪ್ರಪಂಚದಲ್ಲಿ ಕೆಡುಕು ಬಹಳ ಜಾಸ್ತಿ ಆಗಿದೆ. ಕೆಡುಕಿಂದ ನಮ್ಮ ಯುವಕರಲ್ಲಿ ಬಹಳ ಪ್ರೀತಿ ಉಂಟಾಗಿದೆ. ಅದರ ನಿವಾರಣೆ ಏನಂತಂದರೆ, ನಾವು ಅವ್ರ ಮುಂದೆ ಕುತ್ಕೊಂಡು ಒಂದು ಒಳ್ಳೆಯ ಪುಸ್ತಕ, ಜೀವನದಲ್ಲಿ ಒಳ್ಳೆಯದಾದಕ್ಕೆ ಸುಮಾರಷ್ಟು ಉಂಟು. ಅದರಲ್ಲಿ ನಾನು 3ಕ್ಕೆ ನಾನು ಹೇಳ್ತೀನಿ, ನಾವು ಅದನ್ನು ಉಪಯೋಗಿಸ್ಬೇಕು, ನಮ್ಮ ಮಕ್ಕಳಿಗೂ ಅದೇ ಇದು ಮಾಡಬೇಕು. ನಂಬರ್ 1 ಏನಂತಂದರೆ, ನಾವು ಒಳ್ಳೆಯ ಬುಕ್ಸ್ಗಳನ್ನು ಓದಬೇಕು, ಪುಸ್ತಕಗಳನ್ನು ಓದಬೇಕು. ಒಳ್ಳೆಯ ಗಣ್ಯರು ಅವ್ರದ್ದು ಜೀವನ ಆಗಲಿ, ಅವರ ಚರಿತ್ರೆ, ಅದೇನಿದೆ ಜೀವನ, ಶಿಷ್ಟಾಚಾರಗಳು, ಅದು ಮತ್ತು ಕುರಾನ್, ಪವಿತ್ರ ಕುರಾನ್ ಇದೆ, ಅದನ್ನು ನಾವು ಚೆನ್ನಾಗಿ ನಮ್ಮ ಡೈಲಿ ಇದರಲ್ಲಿ ಟೈಮ್ ಟೇಬಲ್ನಲ್ಲಿ ಇರಬೇಕು. ಬರೀ ಓದೋದಲ್ಲ, ನಾನು ಏನು ಓದ್ತಾ ಇದ್ದೀನಿ ಅದನ್ನು ತಿಳಬೇಕು. ಅದು ಓದಿದ ನಂತರ ಅದರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೋ ಅಥವಾ ಇಲ್ವೋ ನನಗೆ ನಾನೇ ಕ್ವಶನ್ ಮಾಡಬೇಕು. ಇವತ್ತು ನಾನು 3 ಕುರಾನಿನ ಪಠಣದಿಂದ ಓದ್ತಾ ಇದ್ದೀನಿ, ಅದರಲ್ಲಿ ಈ ಥರ ಹೇಳಿದೆ, ಅದನ್ನು ನಾನು ಏನು ನಿಜವಾಗ್ಲೂ ಅದು ಮಾಡ್ತಾ ಇದ್ದೀನೋ ಇಲ್ವೋ ಅಂತ ನಾನೇ ಕ್ವಶನ್ ಮಾಡಿಕೊಂಡ್ರೆ ಅದಕ್ಕೆ ನಿವಾರಣೆ ಕೂಡ ಮಾರನೇ ದಿವಸ ಬಂದ್ಬಿಡುತ್ತೆ. ಆ ಥರ ನಮ್ಮಲ್ಲಿ ಇರಬೇಕು. ನಂತರ ಇನ್ನೊಂದೇನಂತಂದರೆ, 2ನೇದೇನಂತಂದರೆ, ನಾವು ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಒಳ್ಳೆ ಜನರ ಫ್ರೆಂಡ್ಶಿಪ್ ಮಾಡಬೇಕು, ಪಾಸಿಟಿವ್ ಥಿಂಕರ್ ಇರಬೇಕು. ಬರೀ ಏನೋ ಹೇಳ್ತಾ ಇರಲ್ಲ ಅಂತ ಅವ್ರ ಜೊತೆಯಲ್ಲಿದ್ದರೆ ನಾವು ಅದೇ ಥರ ಆಗ್ಬಿಡ್ತೀವಿ. ಅಯ್ಯೋ, ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ ನಾವು ಏನು ಸಾರ್ಥ, ನಾವೇನು ಮಾಡಬಲ್ವು, ಮಾಡೋಕ್ಕಾಗೋದಿಲ್ಲ, ಹಿಂಗೆ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಯಾವಾಗಲೂ ಪಾಸಿಟಿವ್ ಥಿಂಕರ್ ಇರಬೇಕು. ಈ ಪಾಸಿಟಿವ್ ನಾವು ಥಿಂಕ್ ಮಾಡಲ್ಲ, ಬರೀ ನೆಗೆಟಿವ್ನೇ ಹೋಗ್ತಾ ಇದ್ದೀವಿ ಅಂತಂದರೆ ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮ ಮಕ್ಕಳಿಗೂ ಅದೇ ಥರ ಹೇಳಬೇಕು. 3ನೇದೇನಂತಂದರೆ, ನಾವು ಒಳ್ಳೆಯ ಕೆಲಸನೇ ಮಾಡಬೇಕು. ನಮ್ಮ ಮಕ್ಕಳಿಗೂ ಅದೇ ಬಯಸಬೇಕು, ಅವ್ರಿಗೂ ಅದೇ ಪಾಠ ಹೇಳಬೇಕು. ಕೆಲಸ ಯಾವಾಗಾದ್ರೂ ಮಾಡು, ಬಟ್ ಒಳ್ಳೆ ಕೆಲಸ ಮಾಡು. ಅದನ್ನು ಈ 3 ಇದನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ, ನಮ್ಮ ವಾತಾವರಣದಲ್ಲಿ ಒಂದು ಒಳ್ಳೆಯನ್ನು ಉಂಟಾಗ್ಬೋದು. ಇಲ್ಲದೆ ಹೋದರೆ ಈ ಒಂದು ನಿವಾರಣೆ ಮಾಡಬೇಕಂದ್ರೆ ಭಾಳ ಇದೊಂದು ಚಾಲೆಂಜ್ ಇದೆ, ನಾವು ಮಾಡೋಕ್ಕೆ ಭಾಳ ಕಷ್ಟವಾಗಿದೆ. ಅದರಿಂದ ತಮ್ಮಲ್ಲಿ ನಾವು ಬಯಸಿದ್ದೇನೆಂದರೆ, ನಾವು ಯಾವ ಮೇಲೆ ನಮ್ಮ ಇಮಾನ್ ಇದೆಯೋ ಅದರಲ್ಲಿ ನಾವು ಟೈಮ್ ಕೊಡಬೇಕು. ಕುರಾನನ್ನು ಡೈಲಿ ನಮ್ಮ ಇದರಲ್ಲಿ ಮಾಡಬೇಕು, ಅದನ್ನು ತಿಳಿಬೇಕು, ನಮ್ಮ ಜೀವನದಲ್ಲಿ ಅದರ ತರಬೇಕು. ನಾನು ಒಂದು ಸ್ಟೋರಿ ಹೇಳಿಲ್ವಾ, ಹುಡುಗ ಯಾವ ಥರ ಸುಳ್ಳು ಹೇಳಬೇಡ, ಕೋಪ ಮಾಡಬೇಡ. ಇಂಗ್ಲೀಷ್ನಲ್ಲಿ ಹೇಳಿದ್ದೆ, ಸುಳ್ಳು ಹೇಳಬೇಡ, ಕೋಪ ಮಾಡಬೇಡ. 3 ದಿವಸ ತಗೊಳ್ತೇನೆ, ಪದೇ ಪದೇ ಹೇಳ್ತೇನೆ, ನಾನು ಪಾಠ ಕಲಿಯ. ಆ ಥರ ನಮ್ಮಲ್ಲ ಜೀವನದಲ್ಲೂ ಬರಬೇಕು. ಇಲ್ಲದೆ ಹೋದರೆ ನಾವು ನಮ್ಮ ಮಕ್ಕಳಿಗೆ ಪೋಷಕ ಮಾಡಬೇಕಂದ್ರೆ ಇದು ದೊಡ್ಡ ಚಾಲೆಂಜ್ ಆಗಿದೆ. ಇದೊಂದು ಸುಲಭ ಕೆಲಸ ಅಲ್ಲ. ಮಕ್ಕಳಿಗೆ ನಾವು ಒಳ್ಳೆಯವರನ್ನು ಮಾಡಬೇಕಂತ ಅಂದರೆ ಈ ಇಡೀ ಪ್ರಪಂಚನೇ ಅವ್ರಿಗೆ ಹಾಳು ಮಾಡೋ ಅಂಥ ಒಂದು ಚಾಲೆಂಜ್ ತಗೊಂಡಿದೆ. ಅವ್ರನ್ನ ನಾವು ಫೈಟ್ ಮಾಡಬೇಕಂತ ಅಂದರೆ, ಕೀಳಲ್ಲಿ ತೋರಿಸ್ಬೇಕಂದ್ರೆ ಭಾಳ ಕಷ್ಟವಾಗಿದೆ. ಅದರಿಂದ ನಾನು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದೇವರು ನಮ್ಮ ಕೆಲಸನೂ ಇದು ಸುಲಭವಾಗಲಿ, ನಮ್ಮ ಮಕ್ಕಳು ಒಂದು ಉಜ್ವಲ ಭವಿಷ್ಯದಿಂದ ನಮಗೂ ಮತ್ತು ದೇಶಕ್ಕೂ ಒಳ್ಳೆಯ ಸಿಟಿಸನ್ಸ್ ಆಗಿ ಒಂದು ಜೀವನ ಮಾಡಲಿ ಅಂತ ಬಯಸುತ್ತಾ